ಓಯ್, ನಾನು ಯಾರಂತ ಪರಿಚಯ ಆಯ್ತಾ? ನಾನು ಶೀಲಾ. ಇನ್ನೂ ಪರಿಚಯ ಆಗಲಿಲ್ವಾ? ಕೊಂಗರ್ ಕೂಲಿ. ನನ್ನ ಗಂಡನಿಗೆ ಕೂದಲೆಲ್ಲ ಹೋಗಿದೆ ಮಾರ್ರೆ, ಅದಕ್ಕೆ ಒಂದು ಸೊಪ್ಪು ಹಾಕಿ ಅಂತ ಕಾಡಲು ಒಂದು ಸೊಪ್ಪು ತಿಕ್ತದೆ ಅಂತ ಹೇಳಿದ್ದು. ಅವರು ನನಗೆ ಬೈದದಲ್ಲ, ಹಾಗೆ ನಿನ್ನ ಸತ್ತಲ್ಲ ಅಂತ ಹಾಗೆ ಅಂತ. ಸೊಪ್ಪಿದ್ರೆ ಹೇಳಿ ಮಾರ್ರೆ, ನನ್ನ ಗಂಡನಿಗೆ ತುಂಬ ಕೂದಲು ಉದುರಿದೆ, ಅವ್ರಿಗೆ ಕೂದಲು ಬರ್ಬೇಕು, ಚಂದ ಕಾಣಬೇಕಲ್ಲ. ನಾ ಚಂದ ಅಲ್ವಾ? ಏನು ಹೇಳಬೇಕಂದ್ರೆ, ಈ ಕಾಂತಾರ ಮೂವಿ ಒಂದು ಕಾಲ್ ಬಂತು, ನೀವು ಕುಂದಾಪುರಕ್ಕೆ ಬರಬೇಕು ಅಂತ. ಯಾಕೆ ಸರ್? ಅಸಿಸ್ಟೆಂಟ್ ಯಾರು ಕಾಲ್ ಮಾಡಿದರು. ಯಾಕೆ? ಏನಿಲ್ಲ, ಟೀತ್ ಒಂದು ಮಾಡಿಸ್ಬೇಕು. ನನಗೆ ಶಾಕ್ ಆಯಿತು. ಏನಪ್ಪ, ನನ್ನ ಹಲ್ಲು ಸರಿ ಇದೆ ಅಲ್ಲ, ಇನ್ನೇನು ನನ್ನನ್ನು ಕರೆಸ್ಬಿಟ್ಟು ಸರಿ ಅಂತ ಹೋದೆ. ಕಡೆ ನೋಡುವಾಗ ನನ್ನ ಹಲ್ಲು ಸಟ್ಟು ರೆಡಿ ಮಾಡ್ತಿದ್ರು. ತಯಾರಿ ಶುರುವಾಗಿತ್ತು. ಶೂಟಿಂಗ್ ಮಾಡುವಾಗ ನಾನು ಹಲ್ಲು ತೆಗೆದು ಹೋಗ್ತಿದ್ದೆ. ಅಲ್ಲಿ ಯಾರೂ ನನ್ನನ್ನು ಗುರ್ತಿಡ್ತಿರ್ಲಿಲ್ಲ. ನಾನು ಶೂಟಿಂಗ್ ಆ್ಯಕ್ಟರ್ ಅಂತಲೇ ಗುರ್ತಿಡ್ತಿರ್ಲಿ. ಹೇಗೆ ನಾರ್ಮಲ್ ಜೂನಿಯರ್ ಆರ್ಟಿಸ್ಟ್ ಎಲ್ಲ ಬಂದಿದ್ರಲ್ಲ ಹಾಗೆ ನಾನು ಅಂತ. ಬಟ್ ನನಗೆ ಕೇಳಿ ನನ್ನ ಹಿಂದೆ ಇದ್ದವರು, ಈ ಕೂಲಿದುಲೆ ಅಪ್ಪ ಎತ್ತಮಲ್ಲ ಕೂಲಿ ಮಾರೈತಿ, ಎತ್ತಮಲ್ಲ ಕೂಲಿ ಆಯ್ತಾ ಅಗ್ಗಿನ. ಕೆಲವರು ತಮಾಷೆ ಮಾಡೋದು ಕಿವಿಗೆ ಕೇಳ್ತಿತ್ತು. ನನಗೆ ಒಂದು ದಿವಸ ಬೆಳ್ತಂಗಡಿಯಲ್ಲಿ ನಾಟಕ ಆಗ್ತಿತ್ತು. ಅನ್ನೊಂದು ಕಾಲ್, ಹಲೋ ಅಂದೆ. ಏನಿಲ್ಲ ಮೇಡಮ್, ರಕ್ಷಿತ್ ಶೆಟ್ಟಿ ಅವರು ಫೋನ್ ಮಾಡಲಿಕ್ಕೆ ಹೇಳಿದ್ದು. ಅದರ ಮೇಲೆ ಅವರು ಉಳಿದವರು ಕಂಡಂತೆ ನನಗೆ ಚಾನ್ಸ್ ಕೊಟ್ಟರು. ಅದರಲ್ಲೂ ನಟನೆ ಮಾಡಿದೆ. ಮೀನು ಮಾರೋಳು ತಾರಾ ಮೇಡಮ್ ಜೊತೆ, ಅವ್ರ ಜೊತೆ ಆ್ಯಕ್ಟಿಂಗು. ಉಮಾಶ್ರೀ ಮೇಡಮ್, ಗಿರೀಶ್ ಕಾಸರವಳ್ಳಿ ಅವ್ರ ಜೊತೆ ಆ್ಯಕ್ಟಿಂಗು. ಅದರ ಮೇಲೆ ರಿಕ್ಕಿಯಲ್ಲಿ ಮಾಡಿದೆ. ಇದು ಏನಿಲ್ಲ, ನನ್ನ ತಲೆ ಕೂದಲು ಸ್ವಲ್ಪ ಉದ್ರಿದೆಯಾ, ಕಾಡಲ್ಲಿ ಯಾವ ಸೊಪ್ಪದು? ಆ ಕ್ವಶನ್ ಮಾತ್ರ ಪ್ರತಿಯೊಬ್ಬರು ಕೇಳ್ತಿದ್ದಾರೆ. ಅದಕ್ಕೆ ಉತ್ತರ ನೀಡಲಿಕ್ಕೆ ನನ್ನ ಹತ್ರ ಆಗ್ತಿಲ್ಲ. ಆದರೆ ಕಾಡಲ್ಲಿ ತುಂಬ ಸೊಪ್ಪಿದೆ, ಮಾತ್ರ ಯಾರೂ ಹಾಕಬೇಡಿ, ಕೂದಲು ಬರೋದು ಡೌಟ್ ಇದೆ. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಕನ್ನಡದ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ಸೂರಜ್, ಮಂಗಳೂರು. ಸಾಕಷ್ಟು ದಿನಗಳಿಂದ ಕಾಂತಾರ ಸಿನಿಮಾದ ವಿಚಾರವಾಗಿ ಸಾಕಷ್ಟು ಕಲಾವಿದರ ಸಂದರ್ಶನಗಳನ್ನು ನಾವು ಮಾಡಿದ್ದೇವೆ. ಹಾಗೆಯೇ ಜನರ ಅಭಿಪ್ರಾಯ, ಹಾಗೆಯೇ ವಿಮರ್ಶೆಗಳನ್ನು ನಾವು ಬಿಟ್ಟಿದ್ದೇವೆ. ಕಲೆಕ್ಷನ್ ಎಷ್ಟಾಗಿದೆ ಅನ್ನೋದನ್ನು ಕೂಡ ತಮಗೆ ತೋರಿಸಿದ್ದೇವೆ. ಸಾಕಷ್ಟು ಜನ ನಮ್ಮ ಸಂದರ್ಶನದಲ್ಲಿ ಬೇರೆ ಬೇರೆ ಕಲಾವಿದರನ್ನು ಗುರುತಿಸಿ ಅವರ ಸಂದರ್ಶನ ಮಾಡಿ ಅನ್ನೋ ಒಂದು ನಮಗೆ ಫೋರ್ಸನ್ನು ಹಾಕಿದರೆ, ಅದರಲ್ಲಿ ಸ್ಪೆಷಲ್ ಆಗಿ ನಾವಿವತ್ತು ಸಂದರ್ಶನ ಮಾಡ್ತಾ ಇರುವುದು ದೀಪಕ್ ರೈ ಪಾಣಾಜೆ ಅವರ ಹೆಂಡತಿಯ ಕ್ಯಾರೆಕ್ಟರ್ ಮಾಡಿದಂತಹ, ಅವರ ಸಿನಿಮಾದಲ್ಲಿ ರೋಲ್ ಹೆಸರು ಶೀಲಾ ಅಂತ ಹೇಳಿ. ಸೊ ಅವರೇ ಇವತ್ತು ಸಂದರ್ಶನ ಮಾಡ್ತಾ ಇದ್ದೇವೆ. ಸಂದರ್ಶನ ಅನ್ನೋದಕ್ಕಿಂತಲೂ ಅವರು ಯಾರು, ಮೂಲತಃ ಅವರು ಯಾರು, ಎಲ್ಲಿಯವರು, ಅವರು ರಂಗಭೂಮಿ ಕಲಾವಿದರ ಅಥವಾ ಅವರನ್ನು ಹೀಗೇ ಸೆಲೆಕ್ಟ್ ಮಾಡಿದ್ರ, ಅವರ ಹಿನ್ನೆಲೆ ಏನು, ಎಲ್ಲದನ್ನು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ. ಸೊ ನಮ್ಮ ಜೊತೆ ಅವರಿದ್ದಾರೆ, ಅವರ ಹತ್ರ ಮಾತಾಡ್ಸೋಣ. ಸೊ ಮೇಡಮ್, ನಿಮ್ಮ ನಿಜವಾದ ಹೆಸರೇನು ಮತ್ತು ನೀವು ಮೂಲತಃ ಎಲ್ಲಿಯವರು? ನನ್ನ ಮೊದಲಿಗೆ ಹೆಸರಿದ್ದರು ಚಂದ್ರಕಲಾ ರಾವ್ ಅಂತ. ಮ್ಯಾರೇಜ್ ಆದಮೇಲೆ ಚಂದ್ರಕಲೆ ಎಸ್ ರಾವ್. ಅದು ನನ್ನ ಗಂಡನ ಹೆಸರು ಶಂಕರ್ ಅಂತ, ಹಾಗೆ ಎಸ್ ಅಂತ ಸೇರಿಕೊಂಡೆ. ಮತ್ತು ನನ್ನ ಮೂಲ ಊರು ಕದಿಕೆ, ಮಲ್ಪೆ. ಈಗ ಕಾಂತಾರ ಸಿನಿಮಾ ನೋಡಿದವರಿಗೆಲ್ಲರಿಗೂ ಒಂದು ಪ್ರಶ್ನೆ, ಈ ಒಂದು ಪಾತ್ರವನ್ನು ಎಲ್ಲಿಂದ ತಗೊಂಡು ಬಂದರು? ಇವರು ನಿಜವಾಗ್ಲೂ ರಿಯಲ್ ಲೈಫಲ್ಲಿ ಏನು ಹೇಳ್ತಾರೆ, ಉಬ್ಬು ಹಲ್ಲು ಇರುವವರ ಅಂತ. ಅಂದರೆ ನೀವು ಈ ಹಿಂದೆ ನಟನೆ ಮಾಡಿದ್ರ, ನೀವು ಕಲಾವಿದ್ರ ಅಥವಾ ಇದು ಮೊದಲ ಸಲ ಬಣ್ಣ ಹಚ್ಚಿದ್ದ? ಇಲ್ಲ, ನಾನು ಅಂದರೆ ಈ ಫೀಲ್ಡಿಗೆ ಹೇಗೆ ಬಂದೆ ಅಂದರೆ, ನನಗೆ 1ನೇ ಕ್ಲಾಸಿಂದ 10th ಸ್ಟೇಜ್ ಅಂದರೆ ಏನಂತ ಗೊತ್ತಿರಲಿಲ್ಲ. ಯಾಕಂದರೆ ಸ್ಟೇಜಿಗೆ ಹತ್ತುವಾಗ ಗಡಗಡ ಅಂದರೆ ಅಯ್ಯೋ ನರ್ವಸ್ ಆಗೋದು. ಆವಾಗ ಒಂದು ಸರಿ ನಮ್ಮ ಜೋಡಮ್ಮನ ದೇವಸ್ಥಾನ ಸನ್ಯಾಸ ಮಠ ಅಂತ ಇದೆ. ಆ ಸನ್ಯಾಸ ಮಠದಲ್ಲಿ ನಮ್ಮದು ಪಡೀಲ್ ಸರ್, ಶೋಭಾ ಶೆಟ್ಟಿ ಅಕ್ಕ ಅವ್ರದ್ದೆಲ್ಲ ಡ್ರಾಮಾ ಆಗ್ತಿತ್ತು. ತುಳು ರಂಗಭೂಮಿ ಡ್ರಾಮಾ ಆಗ್ತಿತ್ತು. ನಾನು ಕೆಳಗಡೆ ಕೂತ್ಕೊಂಡು, ದೇವ್ರೆ ನನಗೆ ಯಾಕಪ್ಪ ಈ ನರ್ವಸ್ ಕೊಟ್ಟೆ, ನಾನು ಒಂದಿನ ಸ್ಟೇಜ್ ಹತ್ತಬೇಕಲ್ಲ, ಜೋಡಮ್ಮ ಏನಾದರೂ ಮಾಡು ಅಂತ ಕೇಳ್ಕೊಳ್ತಿದ್ದೆ. ಆದರೆ ಅದೇನಂತ ಗೊತ್ತಿಲ್ಲ. ನೆಕ್ಸ್ಟ್ ಇಯರು ವಾಸು ಮಾಸ್ಟರ್ ಅಂತ ಇದ್ದಾರೆ, ಅವ್ರು ಬಂದು ನೀನು ಡ್ಯಾನ್ಸ್ ಮಾಡ್ತೀಯಾ ಸ್ಟೇಜಲ್ಲಿ ಅಂತ ಕೇಳಿದರು. ಹಾಂ ಸರಿ ಅಂತ ಡ್ಯಾನ್ಸಿಗೆ ಹೋದೆ. ಡ್ಯಾನ್ಸಲ್ಲಿ ಅದ ಪರ್ಫಾರ್ಮೆನ್ಸ್ ನೋಡಿ ಕೂಡಲೇ ನನಗೆ ಬೈರನ ಬದುಕು ನನ್ನ ಲೈಫಲ್ಲಿ ಫಸ್ಟ್ ಡ್ರಾಮಾ ಅದು ಇವತ್ತಿಗೂ ನೆನಪಿಟ್ಕೊಳ್ಳೋದು ಅಂಥದ್ದೇ. ಯಾಕಂದರೆ ನನ್ನನ್ನು ಸ್ಟೇಜಿಗೆ ತಂದವರು ಯಾರು, ನನ್ನನ್ನು ಈ ಫೀಲ್ಡಿಗೆ ಪರಿಚಯ ಮಾಡಿದವರು ಯಾರು ಅಂತ ಅದು ಸಾಯೋ ತನಕ ಮರೆದಿದ್ದುದು ಖಂಡಿತ. ವಾಸು ಮಾಸ್ಟರ್ ಬಂದರು, ನನಗೊಂದು ರೋಲ್ ಕೊಟ್ಟರು ಬೈರನ ಮದಗಂತ. ಬಟ್ ನಾನು ಎಣಿಸಿರಲಿಲ್ಲ ಆ ಫಸ್ಟ್ ನಟಿಯಲ್ಲಿ ಪ್ರೈಸ್ ಪಡಿತೇನಂತ. ಫಸ್ಟ್ ನಟಿಯಲ್ಲಿ ಪ್ರೈಸ್ ಪಡ್ಕೊಂಡೆ.
ಆಮೇಲೆ ಹೀಗೆ ಆವಾಗ ನಾನು 9th ಸ್ಟ್ಯಾಂಡರ್ಡ್. ಆಯಿತು ಕಡೆಗೆ ಡ್ರಾಮಾ ಫೀಲ್ಡ್ ಕಂಟಿನ್ಯೂ ಆಯಿತು. ಪುರ್ಸೊತ್ತು ಇಜ್ಜಿ ಸೆಕೆಂಡ್ ಡ್ರಾಮಾ, ಆಮೇಲೆ ಪುರ್ಸೊತ್ತೇ ಇಜ್ಜಿ ನನಗೆ ಕಂಟಿನ್ಯೂ ಡ್ರಾಮಾ ಬಂತು. ಆಮೇಲೆ ಒಂದು ದಿವಸ ಆರ್ ನಾಗೇಶ್ ಅಂತ ಸರಸಮನ ಸಮಾಧಿಗೆ ಒಂದು ಆಫರ್ ಬಂತು. ಆಫರ್ ಬಂದಾಗ ನನಗೆ ಈ ಫೀಲ್ಡ್ ಏನು, ಈ ಫಿಲ್ಮ್ ಫೀಲ್ಡ್ ಏನು, ಈ ಸೀರಿಯಲ್ ಫೀಲ್ಡ್ ಏನು, ಅದ್ರ ಬಗ್ಗೆ ಅನುಭವ ಇಲ್ಲ. ಬಟ್ ನೋಡುವ ಅಂತ ಈ ಪ್ರದೀಪ್ ಚಂದ್ರ ಕುದ್ಪಾಡಿ ಅವ್ರ ರಂಗಭೂಮಿಯಲ್ಲಿ ನಾನು ವರ್ಕ್ ಮಾಡ್ತಿದ್ದೆ. 4 years ವರ್ಕ್ ಮಾಡಿದ್ದೇನೆ. ಅಲ್ಲಿ ಇದು ಚಮ್ಮರನ ಚಾಲಾಕಿ ಹೆಂಡತಿ, ಹೆಲ್ಮೆಟ್, ನಾಗಮಂಡಲ ಅದೆಲ್ಲ ಡ್ರಾಮಾ ಅವರ ಇದರಲ್ಲಿ. ಆವಾಗ ಚಮ್ಮರನ ಚಾಲಾಕಿ ಹೆಂಡತಿ ಚಿಕ್ಕ ಹುಡುಗಿ, ಆವಾಗ ಟ್ರೈನಿಂಗ್ ಕೊಡ್ತಿದ್ದವರು ಬಾಸುಮ ಸರ್. ಹಾಗೆ ಪ್ರದೀಪ್ ಚಂದ್ರ ಕುತ್ಪಾಡಿ ನನ್ನನ್ನು ಕರೆದು ಹೀಗೀಗೆ ಇದೆ, ಹೋಗಿ ನೋಡು ಅಂತ ಹೋದೆ. ಫೋಟೋ ಸೆಕ್ಷನ್ ಎಲ್ಲ ಆಯಿತು. ಕಡೆಗೆ ಅಲ್ಲಿ ಆರ್ ನಾಗೇಶ್ ಅವರು ಮೇನ್ ಪಾತ್ರ ಕೊಟ್ಟರು. ಯಾಕಂದರೆ ಅದು ಇವತ್ತಿಗೂ ಚಂದನದಲ್ಲಿ ಬರ್ತಾ ಉಂಟು ಸರಸಮನ ಸಮಾಧಿ ಅಂದರೆ. ಅದ್ರ ಮೇಲೆ ಕಂಟಿನ್ಯೂ ಅಂದರೆ ಟೆಲಿವಿಷನ್ ಆ್ಯಕ್ಟರ್ ಕೂಡ ಖಂಡಿತ. ಯಾಕಂದರೆ ನನ್ನದೇನಿಲ್ಲ, ಮೇಲೆ ಇರೋರದ್ದು ಎಲ್ಲ. ಅದ್ರ ಮೇಲೆ ಆ ಸರಸಮನ ಸಮಾಧಿಯಲ್ಲಿ ಯಾಕಂದರೆ ನಾನು ಫಸ್ಟ್ ಕ್ಯಾಮರಾ ಪೇಸ್ ಮಾಡೋದು. ನಮ್ಮ ತಾಯಿಯನ್ನು ಕರ್ಕೊಂಡೋಗಿದ್ದೆ. ತಾಯಿಯನ್ನು ಕರ್ಕೊಂಡೋದಾಗ ತಾಯಿ ಎದುರುಗಡೆ ಇದ್ದರು. ಆ ಕ್ಯಾಮರಾ ಆ್ಯಕ್ಟಿಂಗ್ ಮಾಡುವಾಗ ಆರ್ ನಾಗೇಶ್ ಅವರು ಅಂದರೆ ಮಾಡು, ಹಾಗೆ ಮಾಡು, ಹೀಗೆ ಮಾಡು, ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಕಡೆಗೆ ಇನ್ನೊಬ್ಬರು ಕ್ಯಾಮರಾಮ್ಯಾನ್ ಅಂತ ಇದ್ದರು. ಅವ್ರು ಹೇಳಿದ್ದು, ಅಮ್ಮ ನೀವು ಆ ಕಡೆ ಹೋಗಿ, ಚಿಕ್ಕ ಹುಡುಗಿ ಅಲ್ಲ, ಕಣ್ಣಲ್ಲಿ ನೀರು ತುಂಬ್ಕೊಂಡಿರ್ತದೆ, ಎಕ್ಸ್ಪೀರಿಯನ್ಸ್ ಆಗೋ ತನಕ ಕಡೆಗೆ ಸರಿ ಆಗ್ತದೆ ಅಂತ. ಅದರಲ್ಲೂ ಒಂದು ಹೆಸರು ಮಾಡಿದೆ. ಅದ್ರ ಮೇಲೆ ಗುಲಾಬಿ ಟಾಕೀಸ್, ಗಿರೀಶ್ ಕಾಸರವಳ್ಳಿ ಅವ್ರ ಜೊತೆ ಅದು ಅವಾರ್ಡ್ ಬಂತು. ಆಮೇಲೆ ಕಂಟಿನ್ಯೂ ರಂಗಭೂಮಿಯಲ್ಲಿ ಬರ್ತಾ ನಾನು ರಂಗಭೂಮಿಯಿಂದ ಹೊರಗೆ ಬಂದೆ. ಹೀಗೆ ಆ್ಯಕ್ಟ್ ಮಾಡಲಿಕ್ಕೆ ಅಂದರೆ ಕಾಂಪಿಟೇಷನು, ಅದರಲ್ಲಿ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ ಎಲ್ಲ ಪ್ರಶಸ್ತಿಗಳನ್ನು ಗೆದ್ಕೊಂಬಂದೆ. ಕೊಟ್ಟಿದ್ದಾರೆ, ಸನ್ಮಾನ ಮಾಡಿದ್ದಾರೆ, ಊರಿನವರು ಸನ್ಮಾನ ಮಾಡಿದ್ದಾರೆ, ಪ್ರತಿಯೊಬ್ಬರು ಸನ್ಮಾನ ಮಾಡಿ. ಇವತ್ತಿಗೆ ಉಡುಪಿಯಲ್ಲಿ ಚಂದ್ರಕಲಾ ಅಂದರೆ ಒಂದು ಗುರುತು ಹಿಡಿಯುವಂಥ ಕಲಾವಿದೆ ಆಗಿ ಇದ್ದೇನೆ. ಆಮೇಲೆ ನನಗೆ ಪರಿಚಯ ಈ ಅವರು ರಮೇಶ್ ಬೇಗಾರ್ ಅವರು ಶೃಂಗೇರಿಯವರು. ಅವರವರ ಸುಖ ದುಃಖ ಅವರವರಿಗೆ, ಯಾಕೆ ಹೀಗೆ ನಮ್ಮ ನಡುವೆ, ಅದರಲ್ಲೂ ಸೀರಿಯಲಲ್ಲಿ ಮಾಡಿದೆ. ಮತ್ತು ನನಗೆ ಬೀದಿ ಸೀರಿಯಲ್ಲು, ಮತ್ತು ಹಳ್ಳಿ ಮನೆ, ಮರಣ ಬಲೆ, ಆಮೇಲೆ ಕೆಲವು ನೆನಪಿಲ್ಲ, ಶಾರ್ಟ್ ಮೂವಿಗಳು, ತುಂಬ ಶಾರ್ಟ್ ಮೂವಿಗಳೆಲ್ಲ ಮಾಡಿದ್ದೇನೆ, ಹೆಸರು ನೆನಪಿಲ್ಲ. ಆಮೇಲೆ ನನಗೆ ಒಂದು ದಿವಸ ಬೆಳ್ತಂಗಡಿಯಲ್ಲಿ ನಾಟಕ ಆಗ್ತಿತ್ತು. ನಾಟಕ ಆಗಿ ಅಲ್ಲಿ ಬೆಳ್ತಂಗಡಿಯಲ್ಲಿ ಅಂದರೆ ಲೇಟ್ ನೈಟ್ ಡ್ರಾಮಾ. ಯಾಕಂದರೆ ಅಲ್ಲಿ ಬೆಳಿಗ್ಗೆ ಒಂದು 12 ಗಂಟೆಗೆ ಸ್ಟಾರ್ಟ್ ಆಗೋ ಡ್ರಾಮಾ. ಯಾಕಂದರೆ ಕಲಾವಿದರಾಗಿ ನಾವು ನಿದ್ರೆ ಬಿಡಲೇಬೇಕು. ಹಾಗೆ ಡ್ರಾಮಾ ಶುರುವಾಗೋಕ್ಕಿಂತ ಮುಂಚೆ ನನಗೊಂದು ಕಾಲ್ ಬಂತು, ಅನ್ನೋನ್ ಕಾಲ್. ಹಲೋ ಅಂದೆ. ಯಾರು? ಚಂದ್ರಕಲಾ ಮೇಡಮ್. ಹೌದು ಅಂದರೆ, ಏನಿಲ್ಲ ಮೇಡಮ್, ರಕ್ಷಿತ್ ಶೆಟ್ಟಿ ಅವರು ಫೋನ್ ಮಾಡಲಿಕ್ಕೆ ಹೇಳಿದ್ದು. ಏನು ಸರ್ ಅಂದೆ. ನನಗೆ ಶಾಕ್ ಆಯಿತು. ಅಯ್ಯೋ, ಇದು ನಾನು ಎಲ್ಲಿದ್ದೇನೆ ನನಗೆ ನನಸ ಅಂತ ಗೊತ್ತಾಗಲಿಲ್ಲ. ಓಕೆ, ಹೇಳಿ ಸರ್ ಅಂದೆ. ಏನಿಲ್ಲಮ್ಮ, ಒಂದು ಚಿಕ್ಕ ಶಾರ್ಟ್ ಮೂವಿ ಇತ್ತು, ಡಸ್ಟ್ಬಿನ್ ಅಂತ, ರಕ್ಷಿತ್ ಶೆಟ್ಟಿ ಮಾಡ್ತಾಯಿದ್ದಾರೆ, ಬರ್ತೀರಾ? ಸರ್ ನಾನು ಹೀಗೆ ಸರ್, ನಾನು ಡ್ರಾಮಾ ನಡೀತಾ ಇದೆ, ಅದು ಮುಗಿಯುವಾಗಲೇ ಬೆಳಗಿನ ಜಾವ ಆಗ್ತದೆ, ಮತ್ತು ನನಗೆ ವೆಹಿಕಲ್ ಇಲ್ಲ. ಅಲ್ಲಿ ರವಿ ಅಣ್ಣ ಅಂತ ಇದ್ದರು, ಅವ್ರ ಮನೇಲೇ ಸ್ಟೇ ಇರುತ್ತೆ, ಅವರ ಅಮ್ಮ ಅಕ್ಕ ಎಲ್ಲ ಇದ್ದರು. ಹಾಗೆ ಬೆಳಗಿನ ಜಾವ ಆದರೆ ನನಗೆ ಬಸ್ ಇದ್ದರೆ ಅಲ್ಲಿಂದ ಅಲ್ಲೇ ಹೊರಟು ಬರ್ತಿದ್ದೆ. ನಾನು ಸ್ಟೇ ಆಗ್ತಿರಲಿಲ್ಲ ಎಲ್ಲಿ ಸಹ, ನಿದ್ರೆ ಬಿಟ್ಕೊಂಡಾದರೂ ನಾನು ಮನೆ ತಲುಪ್ತಿದ್ದೆ. ಹಾಗೆ ಇಲ್ಲ ಮೇಡಮ್, ನಿಮ್ಮದು ಎಷ್ಟು ಗಂಟೆ ಆಗ್ತದೆ ಕೇಳಿದರು. 4 ಗಂಟೆ ಆಗ್ಬೋದು ಸರ್. ಸರಿ ಮೇಡಮ್, ಎಲ್ಲಿ ಲೊಕೇಶನ್ ಹೇಳಿ ಅಂದರು. ನನಗೆ ಶಾಕ್ ಆಯಿತು. ಯಾಕಂದರೆ ಇಂಥ ಚಿಕ್ಕ ಕಲಾವಿದೆಯನ್ನು ಹುಡ್ಕೊಂಡು ಬರ್ತಾ ಅದು ನಂಬಲಿಕ್ಕೆ ಅಸಾಧ್ಯ. ಅಲ್ಲಿಗೆ ಹುಡ್ಕೊಂಬಂದರು. ಬೆಳಗಿನ ಜಾವ ನನ್ನನ್ನು ಕರ್ಕೊಂಬಂದು ರಥಬೀದಿಯಲ್ಲೇ ಶೂಟು. ರಥಬೀದಿಯಲ್ಲಿ ಒಂದು ಆ ಕ್ಯಾರೆಕ್ಟ್ರು ಹುಚ್ಚಿ ಒಂದು ಮಗುವನ್ನು ಡಸ್ಟ್ಬಿನ್. ರಕ್ಷಿತ್ ಶೆಟ್ಟಿ ಅವರ ನಿರ್ದೇಶನವ? ಹೌದು, ರಕ್ಷಿತ್ ಶೆಟ್ಟಿ ಅವ್ರ ನಿರ್ದೇಶನ. ಅವರು ಅದರಲ್ಲಿ ಮೇನ್ ರೋಲ್ ಮಾಡಿದರು. ಸಿನಿಮಾಕ್ಕೆ ಬರುವ ಮುಂಚೆ ಅದು ಅವ್ರ ಜೊತೆ ಹೇಳಲಿಕ್ಕೆ ಅಸಾಧ್ಯ ಬಿಡಿ. ಆಯಿತು, ಅವರೇ ಗಾಡಿಯಿಂದ ನನ್ನನ್ನು ಮನೆ ತನಕ ತಲುಪಿಸಿದರು.
ಅದ್ರ ಮೇಲೆ ಅವರು ಉಳಿದವರು ಕಂಡಂತೆ ನನಗೆ ಚಾನ್ಸ್ ಕೊಟ್ಟರು. ಅದರಲ್ಲೂ ನಟನೆ ಮಾಡಿದೆ. ಮೀನು ಮಾರೋಳು, ಯಾಕಂದರೆ ತಾರಾ ಮೇಡಮ್ ಜೊತೆ ಅದು ಎಕ್ಸ್ಪೀರಿಯನ್ಸ್. ಯಾಕಂದರೆ ತಾರಾ ಮೇಡಮ್ ಜೊತೆ ಅವ್ರ ಜೊತೆ ಆ್ಯಕ್ಟಿಂಗು, ಉಮಾಶ್ರೀ ಮೇಡಮ್, ಗಿರೀಶ್ ಕಾಸರವಳ್ಳಿ ಅವ್ರ ಜೊತೆ ಆ್ಯಕ್ಟಿಂಗು, ಅವ್ರದ್ದೆಲ್ಲ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ನನಗೆ ಈಗ ಫೀಲ್ ಆಗ್ತಾ ಇದೆ. ಅದ್ರ ಮೇಲೆ ರಿಕ್ಕಿಯಲ್ಲಿ ಮಾಡಿದೆ. ರಿಕ್ಕಿಯಲ್ಲೂ ರಿಷಬ್ ಸರ್ ಅವ್ರ ನಿರ್ದೇಶನ, ಅದರಲ್ಲೂ ನಕ್ಸಲಾಗಿ ಹರಿಪ್ರಿಯ ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ. ಅದ್ರ ಮೇಲೆ ಶಾರ್ಟ್ ಮೂವಿಗಳು, ಅದು ಮತ್ತು ಕಟಕ ರವಿ ಬಸ್ರೂರವ್ರದ್ದು, ಬಿಲ್ಲಿಂಡರ್ ರವಿ ಬಸ್ರೂರವ್ರದ್ದು ಕಂಟಿನ್ಯೂ ಮಾಡ್ತಾ ಬಂದೆ. ಮತ್ತು ಏನು ಹೇಳಬೇಕಂದ್ರೆ ಈ ಕಾಂತಾರ ಮೂವಿ ಒಂದು ಕಾಲ್ ಬಂತು. ಕಾಂತಾರ ಮೂವಿಯಲ್ಲಿ ಕಾಲ್ ಬಂದಾಗ ನನಗೆ ಶಾಕ್ ಆಯಿತು. ಒಂದು ಫಿಲ್ಮ್ ಇದೆ, ಮಾಡ್ಬೋದಾ ನೀವು? ಅದು ನನಗೆ ಹೆಸರು ನೆನಪಿಲ್ಲ, ಸಾರಿ. ಅಂದರೆ ಹೆಸರು ಯಾರಾದರೂ ಮಾಡಿರ್ತಾರೆ. ಆದರೆ ರಿಷಬ್ ಶೆಟ್ಟಿರೋದು ಅಂತ ನನಗೆ ಕನ್ಫರ್ಮ್ ಆಗಿತ್ತು. ಅವರೇ ಹೇಳಿದರು, ರಿಷಬ್ ಶೆಟ್ಟಿ ಅವ್ರದ್ದು, ಅವರೇ ಡೈರೆಕ್ಷನ್ನು, ಅವರೇ ಮಾಡ್ತಾ ಇದ್ದಾರೆ, ನೀವು ಬರ್ಬೋದಾ ಅಂತ ಕೇಳಿದರು. ಅದರಷ್ಟು ಲಕ್ಕಿ ಬೇರೆ ಯಾರೂ ಇಲ್ಲ ಅಲ್ಲ. ಓಕೆ ಅಂತ ಹೇಳಿದೆ. ಓಕೆ ಹೇಳಿಬಿಟ್ಟು ಕಡೆಗೆ ತುಂಬ ಟೈಮ್ ಆಯಿತು. ತುಂಬ ಟೈಮ್ ಆದಮೇಲೆ ಪುನೊಂದು ಕಾಲ್ ಬಂತು, ನೀವು ಕುಂದಾಪುರಕ್ಕೆ ಬರಬೇಕು ಅಂತ. ಯಾಕೆ ಸರ್? ಅಸಿಸ್ಟೆಂಟ್ ಯಾರು ಕಾಲ್ ಮಾಡಿದರು. ಯಾಕೆ? ಏನಿಲ್ಲ, ಟೀತ್ ಒಂದು ಮಾಡಿಸ್ಬೇಕು. ನನಗೆ ಶಾಕ್ ಆಯಿತು. ಟೀತು ಏನಪ್ಪ, ನನ್ನ ಹಲ್ಲು ಸರಿ ಇದೆ ಅಲ್ಲ, ಇನ್ನೇನು ನನ್ನನ್ನು ಕರೆಸ್ಬಿಟ್ಟು ಸರಿ ಅಂತ ಹೋದೆ. ಕಡೆ ನೋಡುವಾಗ ನನ್ನ ಹಲ್ಲು ಸಟ್ಟು ರೆಡಿ ಮಾಡ್ತಿದ್ರು. ತಯಾರಿ ಶುರುವಾಗಿತ್ತು. ಕಡೆಗೆ ಅವ್ರ ಹತ್ರ ಕೇಳಿದೆ, ಅಲ್ಲ ಹಲ್ಸಟ್ಟು ಇಟ್ಬಿಟ್ಟು ಏನು ಕ್ಯಾರೆಕ್ಟ್ರು ಮೇಡಮ್, ನೀವು ಟೆನ್ಷನ್ ಮಾಡ್ಕೋಬೇಡಿ, ನಿಮ್ಗೆ ಒಳ್ಳೆ ಕ್ಯಾರೆಕ್ಟ್ರ್ ಇದೆ ಅಂತ. ಆದರೂ ಏನಪ್ಪ ಏನು ಕ್ಯಾರೆಕ್ಟ್ರು, ಈ ಹಲ್ಸಟ್ಟು ನಾನು ಕನ್ನಡಿ ಹಾಕೊಂಡು ನೋಡೋದು, ಅಬ್ಬಾ ಅಂದರೆ ವಿಕಾರಾಗಿ ಕಾಣ್ತಾ ಇದೆಯಲ್ಲ, ಏನು ಕ್ಯಾರೆಕ್ಟರ್ ಇರ್ಬೋದು ಆಲೋಚನೆ ಮಾಡ್ತಾ ಮನೆ ಬಂದೆ. ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ, ಈ ಥರ ಅಂತ. ಇರಲಿ ಅಮ್ಮ, ನೋಡು, ಯಾವುದೂ ಒಂದು ಕ್ಯಾರೆಕ್ಟ್ರ್ ಕೊಟ್ಟರು ಕಲಾವಿದೆಯಾಗಿ ನೀ ಮಾಡ್ತೀಯಲ್ಲ, ಖಂಡಿತ ವಿಕಾರ ಆದರೂ ಮಾಡ್ತೀಯಲ್ಲ, ಖಂಡಿತ ಅದು ನನ್ನ ಕರ್ತವ್ಯ, ಅದಕ್ಕೆ ನ್ಯಾಯ ಒದಗಿಸೋದು ನನ್ನ ಕರ್ತವ್ಯ, ನಾನು ಖಂಡಿತ ಮಾಡ್ತೇನೆ ಅಂತ. ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ, ಅಲ್ಲಿ ಏನು ಕ್ಯಾರೆಕ್ಟ್ರ್ ಕೊಟ್ಟರು ಅದನ್ನು ನೀನು ನಿಭಾಯಿಸು, ಖಂಡಿತ ಅದರಲ್ಲಿ ಏನೋ ಒಂದು ದೇವ್ರು ಇಟ್ಟಿರ್ತಾರೆ, ಒಳ್ಳೆಯದಕ್ಕೆ ಮಾಡೋದು ಯಾವತ್ತು ಅಂತ. ಆಯಿತು, ಶೂಟಿಂಗ್ ಸ್ಟಾರ್ಟ್ ಆಯಿತು. ಅಂದರೆ ಎಷ್ಟು ದಿನದ ಶೆಡ್ಯೂಲ್ ಕೊಟ್ಟಿದ್ರು ತಮ್ಮದು, ಮತ್ತು ಯಾವ ಜಾಗದಲ್ಲಿ ಶೂಟಿಂಗ್ ಇತ್ತು? ನನಗೆ ಶೆಡ್ಯೂಲು 14 ಡೇಸ್ ಕೊಟ್ಟಿದ್ದರು. ಆಮೇಲೆ ಶೆಡ್ಯೂಲ್ ಮುಂದಕ್ಕೆ ಹೋಗಿ ಪ್ರಾಬ್ಲಮ್ ಆಗಿ ಅದು ಮಳೆ ಸಟ್ಟೆಲ್ಲ ಇದು ಮಾಡಿ ಮುಂದಕ್ಕೆ ಹೋಯಿತು. ಕಂಟಿನ್ಯೂ 28 ಡೇಸ್ ಎಕ್ಸ್ಟ್ರಾ ಆಯಿತು. ಅದ್ರ ಮೇಲೆ ನನಗೆ ಕೆರಡಿ ಅಲ್ಲಿ ಸಟ್ಟೆ ಹಾಕಿದ್ರು, ಮನೆ ಸಟ್ಟೆ ಹಾಕಿದ್ರು. ಕೆರಡಿ ಒಂದು ಕೀರಿ, ಅಂದರೆ ಅದು ಹೇಗೆ ಹೇಳಬೇಕಂತ ನನಗೆ ಅರ್ಥ ಆಗ್ತಿಲ್ಲ. ಅದೊಂದು ನಮ್ಮದು ಊರ ಥರನೇ ಫೀಲ್ ಆಗ್ತಿತ್ತು. ಅಲ್ಲಿ ಒಂದು ಸಟ್ಟೆ ಹಾಕಿದ್ರು. ನಾನು ಫಸ್ಟ್ ಹೋಗುವಾಗ ನನಗೆ ಕಂಬಳದ ನೀವು ನೋಡಿರ್ಬೋದು, ನನ್ನ ಹಲ್ಲನ್ನೇ ಒಂದು ಫೋಕಸ್ ಆಗಿ ನಿಮ್ಮನ್ನು ಫೋಕಸ್ ಮಾಡಿದರು. ತಮಾಷೆ. ಅಲ್ಲಿ ಒಂದು ಖುಷಿ ಆಯಿತು. ತುಂಬ ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಖುಷಿ ಆಯಿತು. ಅದು ಅಲ್ಲಿ ಹಿಡ್ಕೊಂಡು ನಾನು ಆ್ಯಕ್ಟ್ ಮಾಡ್ತೇನಂತ ನನಗೆ ಗೊತ್ತಿರಲಿಲ್ಲ. ಅಲ್ಲಿ ಹಿಡ್ಕೊಂಡು ಆ್ಯಕ್ಟ್ ಮಾಡಿದೆ. ಅದಕ್ಕೊಂದು ನ್ಯಾಯ ಕೊಟ್ಟಿದ್ದೇನಂತ ನನ್ನ ನಂಬಿಕೆ. ಆ ನ್ಯಾಯ ಕೊಟ್ಟಕ್ಕೆ ಇವತ್ತಿಗೆ ನೀವು ಇಲ್ಲಿ ಕರೆಸಿ ನನ್ನನ್ನು ಮಾತಾಡಿಸ್ತಾ ಇದ್ದೀರಾ. ಖಂಡಿತ. ಈಗ ಅದು ಉಬ್ಬು ಹಲ್ಲು ಇಟ್ಟಿದ್ರು ಅಂತ ಹೇಳಿದ್ರಲ್ಲ ಮೇಡಮ್, ಏನಾದರೂ ನಿಮಗೆ ಅದರಿಂದಾಗಿ ತೊಂದರೆ ಆದದ್ದು ಅಥವಾ ಅದಕ್ಕೆ ಯಾವ ಥರ ಸಿಕ್ಕಿಸಿದ್ರು? ಅದು ಗಮ್ ಹಾಕಿ ಕೂತ್ಕೊಳ್ಳಿಸಿದ್ದದ್ದು ಹೇಗೆ? ಇಲ್ಲ, ಅದು ಸಟ್ಟೆ ರೆಡಿ ಮಾಡಿದರು. ಬಟ್ ನನಗೆ ಅಂದರೆ ಅದು ತುಂಬ ಅಂದರೆ ನೋವು ಕೊಡ್ತು. ಯಾಕಂದರೆ ಲಿಪ್ಸಿಗೆ ಅದು ಚುಚ್ಚಿ ಒಂಥರ ಬರ್ನ್ ಆಗುವಾಗೆ, ಸುಟ್ಟ ಹಾಗೆ ಇದಾಗ್ತಿತ್ತು. ಬಟ್ ನಾನು ಅದರಲ್ಲೂ ಆ ಹಲ್ಲನ್ನು ಹಾಕ್ಕೊಂಡು ಆ್ಯಕ್ಟ್ ಮಾಡಿದೆ. ಆದರೆ ನನಗೆ ಅದು ಫೀಲ್ ಅನ್ನಿಸ್ಲಿಲ್ಲ. ಯಾಕಂದರೆ ಕ್ಯಾರೆಕ್ಟ್ರ್ ಒಳಗೆ ಹೋಗಿದ್ದೇನೆ. ಹಾಗಾಗಿ ಅದು ಅಸಹ್ಯ, ಆ ಕ್ಯಾರೆಕ್ಟ್ರು ಅಂದರೆ ವಿಕಾರ ಕಾಣ್ತೇನೆ, ಅದು ಯಾವ ಫೀಲ್ ಇಲ್ಲದೆ ನಾನು ಆ್ಯಕ್ಟಿಂಗ್ ಮಾಡಿದೆ. ನಾ ಹಲ್ಲು ಹಾಕ್ಕೊಂಡು ಖುಷಿ ತರ್ತಾಯಿದೆ. ಇವಾಗಂತೂ ತುಂಬ ಖುಷಿ ತರ್ತಾಯಿದೆ. ಹಾಗೆಯೇ ಬಹುಶಃ ನೀವು ಕೂಡ ಸಿನಿಮಾ ನೋಡಿರ್ಬೋದು. ಹೇಗಂತ ಹೇಳಿದರೆ ಥಿಯೇಟ್ರ್ನಲ್ಲಿ ಎಲ್ಲ ಪಾತ್ರಗಳು ಇಷ್ಟ ಆಗಿದೆ. ಅದರಲ್ಲಿ ಸ್ಪೆಷಲಿ ಇಷ್ಟ ಆಗಿರೋದು ತಮ್ಮದು ಮತ್ತು ದೀಪಕ್ ರೈ ಪಾಣಾಜಿ ಅವರ ಒಂದು ಕಾಂಬಿನೇಷನ್. ನಿಮಗೆ ಆ ಒಂದು ಶೂಟಿಂಗ್ ಸೆಟ್ಟಿನಲ್ಲಿ ತಮ್ಮ ಇಬ್ಬರ ಕಾಂಬಿನೇಷನ್ ಬರುವಾಗ ಆ ದಿನಗಳ ಶೂಟಿಂಗ್ ಟೈಮ್ನ ನೆನಪಿದೆಯಾ? ಖಂಡಿತ ನೆನಪಿದೆ.
ಆ ಶೂಟಿಂಗ್ ಮಾಡೋಕ್ಕಿಂತ ಮುಂಚೆ ತಮಾಷೆ ಮಾಡ್ಕೊಳ್ತಿದ್ವಿ. ಹಲ್ಲಿಡೋ ಅವೋ ಅಂತ ಹೇಳ್ತಿದ್ರು ದೀಪಕ್ ಅವರು. ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡೋದಂದರೆ ನನ್ನದೊಂದು ಪುಣ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರು ನೋಡಲಿಕ್ಕೂ ಹಾಗೆ, ಮಾತಾಡಲಿಕ್ಕೂ ಹಾಗೆ, ಕಾಮಿಡಿ ಸೈಲೆಂಟಾಗಿ ಹೇಳ್ತಿದ್ರು. ಇನ್ನೊಂದಂದರೆ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡುವಾಗ ಜನ ನನ್ನನ್ನು ಅಂದರೆ ನಾನು ಯಾರಂತ ಕೆಲವರಿಗೆ ಗುರ್ತನೇ ಸಿಗ್ತಾಯಿಲ್ಲ. ಯಾರಂತ ಹೇಳಿ ಅಂತ ಕೇಳಿದರೂ ಅವ್ರಿಗೆ ಗುರ್ತ ಸಿಗ್ತಾಯಿಲ್ಲ. ಯಾಕೆಂದರೆ ನಾನು ಶೀಲಾ, ಯಾಕಂದರೆ ಲೀಲನಕ್ಕ ಶೀಲಾ, ಕೊಂಗರ್ ಕೂಲಿ ಇದೆಯಲ್ಲ ಅವಳೇ ನಾನು. 4 ಜನ ತಂಗಿಯಂದಿರು ನನಗೆ, ಮೇನಕ್ಕ ನಾನು. ಮತ್ತು ಅಪ್ಪ ಹೇಳ್ತಿದ್ರು, ಅಯ್ಯೋ ನನ್ನ ಮಗಳೇ ಈ ಕೊಂಗಾರು ಕೂಲಿ ತಮಾಷೆ. ಹೀಗೆ ಶೂಟಿಂಗ್ ಮಾಡುವಾಗ ತುಂಬ ತಮಾಷೆ ಮಾಡ್ತಿದ್ದು. ಅಯ್ಯೋ ಮಾರೈತಿ ನಿಂದೊಂದು ಕೊಂಗಾರು ಕೂಲಿ ನೋಡ್ಲಿಕ್ಕಾಗೋದಿಲ್ಲ, ನನಗೊಂದು ಹುಟ್ಟಿದೆಯೇ ಅಂತ ಹೇಳ್ತಿದ್ರು. ಬಟ್ ಇನ್ನೊಂದು ಸಂತೋಷದ ವಿಷಯ ಅಂದರೆ ಶೂಟಿಂಗ್ ಮಾಡುವಾಗ ಈಗ ನೆನಪಾಯಿತು. ಶೂಟಿಂಗ್ ಮಾಡುವಾಗ ನಾನು ಹಲ್ಲು ತೆಗೆದು ಹೋಗ್ತಿದ್ದೆ. ಅಲ್ಲಿ ಯಾರೂ ನನ್ನನ್ನು ಗುರ್ತಿಡ್ತಿರ್ಲಿಲ್ಲ. ನಾನು ಶೂಟಿಂಗ್ ಆ್ಯಕ್ಟರ್ ಅಂತಲೇ ಗುರ್ತಿಡ್ತಿರ್ಲಿ. ಹೇಗೆ ನಾರ್ಮಲ್ ಜೂನಿಯರ್ ಆರ್ಟಿಸ್ಟ್ ಎಲ್ಲ ಬಂದಿದ್ರಲ್ಲ ಹಾಗೆ ನಾನು ಅಂತ. ಹಲ್ಲಿಟ್ಟಾಗ ಬತ್ತೆ ಬತ್ತಿರು ಮೇರೆಗ್ಲ ಇತ್ತು ಶೂಟ್ ಉಂಟು. ಬಟ್ ನನಗೆ ಕೇಳಿ ನನ್ನ ಹಿಂದೆ ಇದ್ದವರು ಈ ಕೂಲಿದುಲೆ ಅಪ್ಪ ಎತ್ತು ಮಲ್ಲ ಕೂಲಿ ಮಾರೈತಿ, ಎತ್ತು ಮಲ್ಲ ಕೂಲಿ ಐಟ ಅಗ್ಗಿಂಡ. ಕೆಲವರು ತಮಾಷೆ ಮಾಡೋದು ಕಿವಿಗೆ ಕೇಳ್ತಿತ್ತು, ಐಟ ಅಗ್ಗಿಂಡ ಪೋಂಡು ಎಬ್ಬೋ. ನನಗೆ ಒಳಗೆ ನಗು ಬರ್ತಾ ಇದೆ. ಬಟ್ ನಾನು ಚೆನ್ನಾಗಿದ್ದೇನೆ ಅಂತ ಹೇಳ್ಕೊಳ್ಳಿಕ್ಕೂ ಆಗ್ತಾಯಿಲ್ಲ. ಬಟ್ ಆಗಲಿ ಅಂತ ಕಡೆಗೆ ಒಂದು ದಿವಸ ಹಲ್ಲು ತೆಗೆದು ಬರುವಾಗ ಓಯ್ ಒಂದು ಸುಳ್ಳು ನೋಡ್ಚಾವ ಈರತ್ತೆ ಕಡೆತ್ತೀನಿ. ಓಯ್ ಬೇತಿ ಅವರು ನಂಬ್ತಾನೆ ಇರಲಿಲ್ಲ. ಶೂಟಿಂಗಲ್ಲಿ ತುಂಬ ಜನ ನನಗೆ ಹಲ್ಲಿದೆ, ನನ್ನ ಹಲ್ಲು ಹಾಗೆ ಅಂತ ತಿಳ್ಕೊಂಡವರೇ ಜಾಸ್ತಿ. ಇನ್ನೊಂದಂದರೆ ದೀಪಕ್ ರೈ ಯಾವಾಗಲೂ ಹೇಳೋದು ಬರ್ತಲ್ಲ ಅಂತ ತಮಾಷೆನೇ ಮಾಡ್ತಿದ್ರು. ಮತ್ತು ತಂದೆ ಹಾಕಿದವರು ನನಗೆ ತಮಾಷೆ ಮಾಡ್ತಿದ್ರು. ಇನ್ನೊಂದಂದರೆ ಎಲ್ಲ ಜನ ಇಷ್ಟಪಡುವಂಥ ನನಗೆ ಕ್ವಶನ್ ಕೇಳಿದ್ದು ಇಷ್ಟೇ. ಪ್ರತಿಯೊಂದರಲ್ಲೂ ಕ್ವಶನ್ ಕೇಳೋದು, ಕಲಾ ಇದು ಏನಿಲ್ಲ, ನನ್ನ ತಲೆ ಕೂದಲು ಸ್ವಲ್ಪ ಉದ್ರಿದೆಯಾ, ಕಾಡಲ್ಲಿ ಯಾವ ಸೊಪ್ಪದು? ಆ ಕ್ವಶನ್ ಮಾತ್ರ ಪ್ರತಿಯೊಬ್ಬರು ಕೇಳ್ತಿದ್ದಾರೆ. ಅದಕ್ಕೆ ಉತ್ತರ ನೀಡಲಿಕ್ಕೆ ನನ್ನ ಹತ್ರ ಆಗ್ತಿಲ್ಲ. ಆದರೆ ಕಾಡಲ್ಲಿ ತುಂಬ ಸೊಪ್ಪಿದೆ, ಮಾತ್ರ ಯಾರೂ ಹಾಕಬೇಡಿ, ಕೂದಲು ಬರೋದು ಡೌಟ್ ಇದೆ. ಮತ್ತು ಇನ್ನೊಂದು ಡೈಲಾಗ್ ಯಾವುದಂದರೆ ಅದೇ ಫಸ್ಟಿಗೆ ನನ್ನ ಹಲ್ಲು ಫೋಕಸ್ ಮಾಡ್ತಾರೆ. ಯಾಕೆ ಅಂತ ಆ ಕೊಂಗಾರು ಕೂಲಿಯನ್ನು ಹಿಡ್ಕೊಂಡು ಎಲ್ಲರೂ ಹೇಳೋದು, ಅದು ನಿನ್ನ ಹಲ್ಲೆಯ ಸಟ್ಟಿಟ್ಟದ ಹಲ್ಲ. ಕೆಲವ್ರು ಕೇಳ್ತಾ ಇದ್ದಾರೆ ನನ್ನ ಫ್ಯಾಮಿಲಿ, ಅಲ್ಲ ಮರೈತಿ ನಿನ್ನ ಹಲ್ಲೆಲ್ಲ ಹೋಯ್ತಾ ಸಟ್ಟಿಟ್ಟದ ಅಂತ ಕೇಳ್ತಿದ್ದಾನೆ. ಅದಕ್ಕೆ ಉತ್ತರ ಹೌದೌದು ಸಟ್ಟಿಟ್ಟದು ಬಟ್ ಇದು ಫಿಲ್ಮ್ ಆಗೋ ತನಕ ನಾನು ಹಿಡ್ಕೊಂಡಿದ್ದೆ, ಕಡೆಗೆ ಅವರಿಗೆ ಕೊಟ್ಟು ಬಂದೆ ಅಂತ ಹೇಳ್ತೇನೆ. ಇನ್ನೊಂದು ಸೀನ್ ಅಂದರೆ ನನಗೆ ಅದೊಂದು ಖುಷಿ ಕೊಡ್ತು. ಇನ್ನೊಂದು ಇಲ್ಲಿ ದೀಪಕ್ ರೈ ಚಳಿಯಲ್ಲಿ ನಡುಗ್ತಾರಲ್ಲ ಗಡಗಡ ಅಂತ ಹೆದರ್ಕೊಂಡು, ಅದರಲ್ಲಿ ಒಂದು ಡೈಲಾಗ್ ಇದೆ, ಏನಿಲ್ಲ ನನ್ನನ್ನು ನೋಡಿ ಹೆದರ್ಕೊಂಡದ್ದು ಸಾವೆಲ್ಲಾದ್ರು ಅಂತ ಹೇಳಲಿಕ್ಕಿದೆ. ಅದರಲ್ಲಿ ನನಗೆ ತುಂಬ ನಗು ಬಂದದ್ದು ಅದರಲ್ಲಿ. ಯಾಕಂದರೆ ಅವರು ಮಾಡೋ ಆ್ಯಕ್ಟಿಂಗು, ಆ ರಿಯಾಕ್ಷನು, ಅದು ಅವರನ್ನು ನೋಡಿದರೆ ನಗು ಬರ್ತದೆ. ಅವರು ಹಾಗೆ ಮಾಡ್ತಿದ್ರು, ತುಂಬ ಖುಷಿ ಕೊಡ್ತಿದ್ರು. ಆದರೆ ಯಾಕಂದರೆ ಅವರ ಕಾಂಬಿನೇಷನ್ನು ಹೇಳಿ ಮಾಡಿಸಿದಾಗೆ ಇತ್ತು. ಅದು ಇವತ್ತಿಗೂ ನನಗೆ ಯಾರು ಮೆಸೇಜ್ ಮಾಡಲಿ, ಹೀಗೆ ಕಾಲ್ ಮಾಡಿ ಮಾತಾಡಲಿ, ನಿಮ್ಮ ಜೋಡಿ ಉಂಟಲ್ಲ ಅದು ಎಲ್ಲಿ ಸಿಗಲಿಕ್ಕಿಲ್ಲ ಚಂದ್ರಕಲಾ, ಪರ್ಫೆಕ್ಟ್ ಹೇಳಿ ಮಾಡಿಸಿದ ಜೋಡಿ ಅಂತ ಹೇಳ್ತಾರೆ, ಇವತ್ತಿಗೂ ಹೇಳ್ತಾರೆ. ಆ ಕ್ಯಾರೆಕ್ಟರನ್ನು ನೀವು ಇಷ್ಟಪಟ್ಟಿದ್ದೀರಂದರೆ ತುಂಬ ಖುಷಿ ಆಗ್ತಾಯಿದೆ. ಆದರೆ ನಾ ಮಾಡೋದಕ್ಕೆ ಸಾರ್ಥಕ ನನಗೆ ಈಗ ಅನಿಸ್ತಿದೆ, ನ್ಯಾಯ ಒದಗಿಸಿದ್ದೇನೆ ಅಂತ ನನಗೀಗ ಖುಷಿ ಆಗ್ತಿದೆ. ತುಂಬ ಕಲಾವಿದರು ದಕ್ಷಿಣ ಕನ್ನಡ, ಉತ್ತರ ಕರ್ನಾಟಕ, ಆಮೇಲೆ ನಮ್ಮ ಉಡುಪಿ ಸೈಡು, ಕುಂದಾಪುರ ಸೈಡು ಎಲ್ಲ ಕಲಾವಿದರು ಒಂದೇ ಜಾಗದಲ್ಲಿದ್ದರು. ಹೇಗಿತ್ತು ಆ ಟೈಮ್? ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಮ್ಮ ಕರಾವಳಿ ಕಲಾವಿದರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಪ್ರತಿಯೊಂದು ಕಲಾವಿದರು ಒಟ್ಟಾದ್ರಂದರೆ ಅಲ್ಲಿ ಹಬ್ಬವೇ. ಆ ಖುಷಿಗೆ, ಆ ಸಂತೋಷಕ್ಕೆ ಮಿತಿಯೇ ಇಲ್ಲ. ಯಾಕೆಂದರೆ ಆ ಕೇರಿ ಅಂದರೆ ನಮ್ಮದೊಂದು ಕೇರಿ ಅಂತ ಇತ್ತು.
ಅಲ್ಲಿ ನಾವು ಎಲ್ಲ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕರಾವಳಿ ಕಲಾವಿದರೆಲ್ಲ ಸೇರಿಕೊಂಡು ಪ್ರತಿಯೊಂದು ಪಟ್ಟಂಗ ಹೊಡೆದಿದ್ದಿಂದ ಹಿಡಿದು ತಮಾಷೆ ಮಾಡ್ದಿಂದ ಹಿಡಿದು ತುಂಬ ತುಂಬ ಖುಷಿ ಆಗ್ತಾ ಇದೆ. ಇವಾಗಲೂ ನೆನೆಸ್ಕೊಂಡ್ರೆ ಅಯ್ಯೋ ದೇವ್ರೆ, ಪುನೊಂದ್ಸರಿ ಕೆರಡಿಗೆ ಹೋಗಿ ಅಲ್ಲೇ ಇರ್ಬೋದಿತ್ತಲ್ಲ ಅಂತ. ಬಟ್ ನಮ್ಮ ಮನೆ ಆದರೂ ಆ ಫೀಲು, ಆ ಖುಷಿ, ಆ ಸಂತೋಷ. ಅನುಭವ ಆಗ್ತಾ ಅಯ್ಯೋ ತುಂಬ ಬಿಟ್ಟು ಬರುವಾಗ ಅಯ್ಯೋ ಈ ಕೆರಡಿನ ಬಿಟ್ಟು ಹೋಗ್ತೇನೆ, ನಮ್ಮ ತವ್ರ ಮನೇನ ಬಿಟ್ಟು ಹೋದಾಗೆ ಫೀಲ್ ಆಗ್ತಿತ್ತು. ಖಂಡಿತ ಇದು ನನ್ನ ಮನಸ್ಸಾಕ್ಷಿಯಾಗಿ ಮನಸ್ಸಿನ ಮಾತು. ಯಾಕಂದರೆ ಪ್ರತಿಯೊಂದು ಕಲಾವಿದರನ್ನು ಬಿಟ್ಟು ಬರುವಾಗ ಪ್ರತಿಯೊಂದು, ಯಾಕಂದರೆ ಅಲ್ಲಿ ಪ್ರತಿಯೊಬ್ಬರು ಈ ಕಾಂತಾರ ಪ್ರೊಡಕ್ಷನ್ ಆಗಲಿ ಪ್ರತಿಯೊಂದು ಟೀಮ್ ಅವರು ಅಷ್ಟು ಪ್ರೀತಿ ತೋರಿಸ್ತಿದ್ರು, ಅಷ್ಟು ಕಾಳಜಿ ತೋರಿಸ್ತಿದ್ರು. ತುಂಬ ಖುಷಿ ಆಗ್ತಿತ್ತು. ಅವರ ಪ್ರೀತಿ, ಕಾಳಜಿ, ಖುಷಿ, ಸಂತೋಷ, ಆ ಕೇರಿ ಮಂದಿ ಅದನ್ನೆಲ್ಲ ಮರೀಲಿಕ್ಕೆ ಸಾಧ್ಯ ಇಲ್ಲ. ಬರುವಾಗಂತೂ ಕಣ್ಣಲ್ಲಿ ಖಂಡಿತ ಪ್ರತಿಯೊಬ್ಬರಿಗೂ ನೀರು ತುಂಬಿ ಇರ್ತದೆ. ನನಗಂತೂ ಕಣ್ಣಲ್ಲಿ ನೀರೇ ಬಂತು, ಬಟ್ ತೋರಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಬಂದು ಅಲ್ಲಿ ಇನ್ನೊಂದಂದರೆ ಎಕ್ಸ್ಪೀರಿಯನ್ಸ್ ಅಂದರೆ ನನಗೆ ತಂಗಿ ಹಾಕಿದ 3 ಜನ. ಯಾಕಂದರೆ ಅವ್ರ ಬಗ್ಗೆ ಹೇಳಲೇಬೇಕು. ಅವರು ಸಹ ಒಂದು ಕಲಾವಿದ್ರೆ. ಯಾಕೆಂದರೆ ನನ್ನ ಹಾಗೆ ಅವರು ಸಹ ಕಲಾವಿದರು. ರಂಗ ಅಂದರೆ ಅವರು ಕೆರಡಿಯಲ್ಲಿ ಸಿಕ್ಕಿದ ಕಲಾವಿದರು. ನನಗೆ ಕೆರಡಿ ಹಳ್ಳಿಯಲ್ಲಿ ಸಿಕ್ಕಿದ್ದು, ಆ ಕೆರಡಿ ಜನ ಪ್ರೀತಿ, ಆ ಪ್ರೀತಿ ಇವತ್ತಿಗೂ ನನ್ನ ಅಕ್ಕನ ಸ್ಥಾನ ಕೊಟ್ಟು ನನ್ನನ್ನು ಕರೀತಾ ಇದೆ. ಸಿನಿಮಾ ಅಲ್ಲದೆ ನಿಜ ಲೈಫಿನಲ್ಲಿ ನಂಗೆ ಇವತ್ತು ಕಣ್ಣಲ್ಲಿ ನೀರು ತರಿಸ್ತಾ ಇದೆ. ಯಾಕಂದರೆ ನನಗೆ ತಂಗಿಯಂದಿರಿಲ್ಲ, ಅಕ್ಕಂದಿರಿದ್ದಾರೆ, ಅಣ್ಣಂದಿರಿದ್ದಾರೆ. ಬಟ್ ಇವತ್ತು ಅಕ್ಕ ನೀ ಬುದ್ಧಿ ಹೇಳಕ್ಕ, ನಾ ಕೇಂತೆ ಅಕ್ಕ ನೀ ಬತ್ತಿಲ್ಲ ಪಿಕ್ಚರಿಗೆ ನಾವು ಒಟ್ಟಿಗೆ ಹೋಪಕ್ಕ, ಅದೊಂದು ಪ್ರೀತಿ ಮಾತು ಇದೆಯಲ್ಲ. ಇವತ್ತಿಗೂ ಅವರು ಫೋನ್ ಮಾಡಿ ನನ್ನ ಹತ್ರ ವೀಡಿಯೋ ಕಾಲ್ ಮಾಡಿ ಮಾತಾಡೋದು, ಅಕ್ಕ ನೀನು ಫಿಲ್ಮಲ್ಲೇ ಅಕ್ಕ, ಈಗಲೂ ರಿಯಲಿ ಅಕ್ಕ ಆಗಿದೆ ಅಂತ ಅವರು ಇದು ಮಾಡ್ತಾಯಿದ್ದೆ. ಆ ಪ್ರೀತಿ ನಾವು ಏನೋ ಹೇಳ್ತಾರೆ, ಕೋಟಿ ಕೊಟ್ಟರು ಬರೋದಿಲ್ಲ. ಖಂಡಿತ ಆ ಪ್ರೀತಿ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ನನಗೆ ಪ್ರತಿಯೊಬ್ಬರು, ಪ್ರಕಾಶ್ ತುಮ್ಮಿನಾಡೆ ಆಗ್ಬೋದು, ಸನಿಲ್ ಆಗ್ಬೋದು, ಮತ್ತು ದೀಪಕ್ ರೈ ಆಗ್ಬೋದು, ಮತ್ತು ಪ್ರತಿಮಾ ಮೇಡಮ್, ಮಾನಸಿ ಮೇಡಮ್, ಮತ್ತು ಅಲ್ಟಿಮೇಟ್ ಅಂದರೆ ಕಿಶೋರ್ ಸರ್ ಬಗ್ಗೆ ಹೇಳಲಿಕ್ಕೆ ಪದ ನನ್ನ ಹತ್ರ ಸಿಗ್ತಿಲ್ಲ. ಯಾಕೆಂದರೆ ಅವರಿಗೆ ಕೈ ಮುಗಿಬೋದು, ಅವರ ಟ್ಯಾಲೆಂಟ್, ಅವರ ಕಲೆಗೆ ಕೈ ಮುಗಿಬೋದು. ಯಾಕಂದರೆ ನಾನು ಅಂಥ ಕಲಾವಿದರ ಎದುರಿಗೆ ನಾನು ಉಸಿರು ಎತ್ತಲಿಕ್ಕೂ ಧೈರ್ಯ ಇಲ್ಲ ನನಗೆ, ನಿಜ ಹೇಳ್ತೇನೆ. ಮತ್ತು ಇನ್ನೊಂದಂದರೆ ಕೋಟಿ ಪ್ರಣಾಮ ರಿಷಬ್ ಸಾರಿಗೆ, ನಿಜ ಹೇಳ್ತೇನೆ. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ಯು ಸೋ ಮಚ್. ಇಷ್ಟು ಫಿಲ್ಮ್ ಮಾಡಿದೆ, ಬಟ್ ನನಗೆ ಜನರ ಪ್ರೀತಿ, ಜನರ ಆಶೀರ್ವಾದ ಇವತ್ತಿಗೆ ಕಾಲ್ ಬರ್ತಾ ಇದೆ. ಕಲಾ ನಿನ್ನ ಆ್ಯಕ್ಟಿಂಗ್ ಸೂಪರ್, ಆಸಮ್ ಅಂತ ಬರ್ತಾ ಇದೆ ಅಂದರೆ ಸರ್, ನೀವು ಸರ್ ತುಂಬ ಥ್ಯಾಂಕ್ಸ್ ಸರ್. ಯಾಕಂದರೆ ನೀವು ಕೊಟ್ಟು ಒಂದು ಅವಕಾಶ, ಆ ಕ್ಯಾರೆಕ್ಟ್ರನ್ನು ನಾನು ನ್ಯಾಯ ಒದಗಿಸಿದ್ದೇನೋ ಇಲ್ವೋ ಗೊತ್ತಿಲ್ಲ, ಬಟ್ ನನ್ನ ಆತ್ಮಸಾಕ್ಷಿಯಾಗಿ ನ್ಯಾಯ ಒದಗಿಸಿದ್ದೇನೆ ಅಂತ ನಂಗೆ ಅನಿಸ್ತಾ ಇದೆ. ಯಾಕಂದರೆ ಜನರೆಲ್ಲ ಇಷ್ಟು ಪ್ರೀತಿ ತೋರಿಸುವಾಗ. ಇನ್ನೊಂದಂದರೆ ನನ್ನನ್ನು ಮೆನ್ಷನ್ ಮಾಡಿದ್ದು ರಘು ಪಾಂಡೇಶ್ವರ್ ಅಂತ ಒಂದು ತಿಳ್ಕೊಂಡೆ, ಅವರಿಗೂ ಥ್ಯಾಂಕ್ಸ್. ಯಾಕಂದರೆ ಪ್ರತಿಯೊಬ್ಬರ ನೆನಪಿಟ್ಕೊಳ್ಳೋದು ಕಲಾವಿದೆಯಾಗಿ ನನ್ನ ಕರ್ತವ್ಯ, ನಿಜ ಹೇಳ್ತಾರೆ. ಈಗ ರಿಲೀಸ್ ಆದಮೇಲೆ ನಿಮ್ಮ ಊರಲ್ಲಿ ಹೇಗಿದೆ ಮಾತುಕತೆ? ನಿಮ್ಮನ್ನು ಪರಿಚಯ ಹಿಡಿತಾ ಇದ್ದಾರೆ? ರಿಯಲ್ ಲೈಫಲ್ಲಿ ಕಲಾ ಇಷ್ಟು ಬೆಳ್ಳಗಿದ್ದಾಳೆ, ಸಿನಿಮಾದಲ್ಲಿ ತುಂಬ ಕಪ್ಪಾಗಿ ತೋರಿಸಿದ್ದಾರೆ, ಆ ಥರ ಹೇಳ್ತಾ ಇದ್ದಾರೆ? ಅಯ್ಯೋ ಖಂಡಿತ ಹೇಳ್ತಾರೆ. ಕೆಲವರು ಬೈತಾ ಇದ್ದಾರೆ, ಅಯ್ಯೋ ಮಾರೈತಿ ನೀನು ನಿಜ ರೂಪಲ್ಲಿ ನೋಡಲಿಕ್ಕೆ ಚಂದ ಮಾರೈತಿ, ಅದರಲ್ಲಿ ನೋಡಲಿಕ್ಕೆ ಚಂದ ಅಲ್ಲ, ಬಟ್ ಯಾಕೆ ಮಾರೈತಿ ಆ ಕ್ಯಾರೆಕ್ಟ್ರು ವಹಿಸ್ಕೊಂಡು ಅಂತ ಕೇಳ್ತಾ ಇದ್ದಾರೆ. ಬಟ್ ನಾನು ಒಂದೇ ಮಾತು ನೋಡಿ, ನನ್ನ ಕ್ಯಾರೆಕ್ಟ್ರು ಯಾವುದೇ ಆಗಿರಲಿ, ನೀವು ಅದನ್ನು ತಗೊಂಡ್ರಿಯಾ ನಾನು ಪಾಸ್, ಆ ಪಾತ್ರ ಗೆದ್ದ ಹಾಗೆ. ಯಾಕಂದರೆ ನೀವು ಚಂದ್ರಕಲಾ ಇದೇ ರೂಪ ಬರಬೇಕು, ಇದೇ ಚಂದ ಬರಬೇಕಂತ ಯಾವತ್ತೂ ತಿಳ್ಕೊಳ್ಬೇಡಿ. ಯಾಕಂದರೆ ಚಂದ್ರಕಲಾ ಯಾವ ರೂಪದಲ್ಲಿ ಬಂದರೂ ಅವಳು ಒಂದು ಕ್ಯಾರೆಕ್ಟ್ರ್ ಬಗ್ಗೆ ಥಿಂಕ್ ಮಾಡ್ತಾಳೆ, ಬಿಟ್ಟರೆ ಅಂದ ಚಂದದ ಬಗ್ಗೆ ಖಂಡಿತ ಥಿಂಕ್ ಮಾಡೋದಿಲ್ಲ. ನನ್ನ ಡ್ರಾಮಾ ಫೀಲ್ಡಲ್ಲೇ ಆಗಲಿ, ಫಿಲ್ಮ್ ಫೀಲ್ಡಲ್ಲೇ ಯಾವ ಅವಕಾಶ ಕೊಟ್ಟರು ಅದಕ್ಕೆ ಚಿರಋಣಿ. ಯಾಕೆಂದರೆ ಅದಕ್ಕೆ ನ್ಯಾಯ ಒದಗಿಸೋದು ನನ್ನೊಂದು ಕರ್ತವ್ಯ ಅಂತ ಎಣಿಸ್ತೇನೆ. ಅಲ್ಲ, ಸೆಟ್ಟಲ್ಲಿ ಈಗ ಆ ಒಂದು ಪಾತ್ರನ ಆಲೋಚನೆ ಮಾಡಿ ಬರೆದದ್ದು ರಿಷಬ್ ಶೆಟ್ಟಿ. ಸೆಟ್ಟಲ್ಲಿ ಅದು ಇದೇ ಥರ ಬರಲಿ ಅಂತ ನಿಮಗೆ ಅವರು ಒಂದು ಏನು ಟ್ಯೂಷನ್ ಥರ ಆ ಥರ ಮಾಡಿ ಹೇಳಿಕೊಟ್ಟು ಮಾಡಿಸಿದ್ದ, ಅಥವಾ ನಿಮಗೆ ಏನಾದರೂ ಅವ್ರು ಹೇಳಿದ್ರು ರೆಫರೆನ್ಸ್ ಈ ಥರ ಬರಲಿ ಅಂತ ಹೇಳಿ? ಅವ್ರು ಖಂಡಿತ ಡೈರೆಕ್ಷನು ಕೊಟ್ಟಿದ್ದರು. ಯಾಕಂದರೆ ನಮ್ಮಿಂದ ನಾವು ಆ ಕ್ಯಾರೆಕ್ಟ್ರನ್ನು ತರಲಿಕ್ಕೆ ಸ್ವಲ್ಪ ಸಾಧ್ಯ ಆಗಿರ್ಬೋದು, ಆದರೆ ಡೈರೆಕ್ಟ್ರ್
ಖಂಡಿತ ಆ ಕ್ಯಾರೆಕ್ಟ್ರು ಬರಲೇಬೇಕು, ಹೀಗೆ ಬರಬೇಕಂತ ಇದು ಪ್ರೇರಣೆ ಹೀಗೆ ಬರಬೇಕು. ಬಟ್ ರಿಷಬ್ ಶೆಟ್ಟಿ ಸರ್ ಯಾಕಂದರೆ ಕೂಲಲ್ಲಿ ಯಾವುದೇ ಒಂದು ರ್ಯಾಶ್ ಇಲ್ಲದೆ ಪ್ರೀತಿಯಲ್ಲಿ ಆ ಸಹನೆ ತಾಳ್ಮೆಯಲ್ಲಿ ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ಹೇಳಿಕೊಡ್ತಿದ್ರು. ನನಗೂ ಹಾಗೆ ಅವ್ರು ಹೇಳಿಕೊಟ್ಟಿದ್ದಾರೆ. ಅವ್ರು ಕೊಟ್ಟದಿಂದ ನಾನು ಆ ಕ್ಯಾರೆಕ್ಟ್ರು ಮಾಡಿದ್ದೇನೆ. ಖಂಡಿತ ಅವರು ಹೇಳಿಕೊಟ್ಟಿದ್ದಾರೆ. ಖಂಡಿತ ನನ್ನಿಂದ ನಾನು ಮಾಡಲಿಕ್ಕೆ ಪ್ರತಿಯೊಂದು ಕ್ಯಾರೆಕ್ಟ್ರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆ ಕ್ಯಾರೆಕ್ಟ್ರ್ ಅಂದರೆ ಹೊಸ್ತು. ಆ ಕ್ಯಾರೆಕ್ಟ್ರು ಯಾವ ಥರ ಬರಬೇಕು ಹೆಂಗೆ ಅಂದರೆ ನಾನು ಥಿಂಕ್ ಮಾಡ್ತಿದ್ದೆ, ಅಯ್ಯೋ ದೇವ್ರೆ ನಾನು ಮಾಡ್ತೀನಾ, ನನಗೆ ಆಗ್ತದಾ ಹಲ್ಲಿ ಹಿಡ್ಕೊಂಡು. ಬಟ್ ನನಗೂ ಕಷ್ಟ ಆಗ್ತಿತ್ತು ಮಾತಾಡಲಿಕ್ಕೆ ಕಷ್ಟ ಆಗ್ತಿತ್ತು, ಬಬ್ಬ ಆಗ್ತಿತ್ತು. ಆದರೂ ಸರ್ ಇಲ್ಲ ಮಾಡ್ತಿ, ಎಂತ ಆಗ್ತಾಯಿದೆ, ಏನಾಗ್ತಾಯಿದೆ, ಸರಿ ಆಗ್ತಾಯಿದೆಯಾ ಎಲ್ಲ ವಿಚಾರಿಸ್ಕೊಳ್ತಿದ್ರು. ಖಂಡಿತ ಪ್ರತಿಯೊಂದು ಸೀನಲ್ಲೂ ಓಕೆ ಅಲ್ಲ ಅಂತ ವಿಚಾರಿಸ್ಕೊಳ್ತಿದ್ರು. ಹಾಗೇನಾ ಮೇಡಮ್, ಕ್ಲೈಮ್ಯಾಕ್ಸಿನ ಒಂದು ಶೂಟಿಂಗ್ನ ಬಗ್ಗೆ ಒಂದು ನೆನಪನ್ನು ಹಂಚ್ಕೊಳ್ತಾ ಇದ್ರಿ, ಈಗ ನಮ್ಮ ವೀಕ್ಷಕರ ಜೊತೆ ಹೇಳ್ಕೋಬೋದಾ? ಖಂಡಿತ. ಈಗ ಫಿಲ್ಮ್ ನೋಡಿದವರೆಲ್ಲ ಹೇಳ್ತಾರೆ, ಆ ಫಿಲ್ಮ್ ಲಾಸ್ಟ್ ಕ್ಷಣ ನಾವು ಕೈ ನಮಗೆ ಗೊತ್ತಿಲ್ಲದ ಥರ ಕೈ ಮೇಲೆ ಬಂದು ಕೈ ಮುಗೀತದೆ, ಆ ದೈವ ನಮ್ಮ ಮೇಲೆ ಇದಾದಾಗೆ ಅಂದರೆ ಆಕರ್ಷಣೆ ಆದಾಗೆ ಆಗ್ತದೆ. ಬಟ್ ನಾವು ಶೂಟಿಂಗ್ ಟೈಮಲ್ಲಿ ಆ ಕ್ಲೈಮ್ಯಾಕ್ಸ್ ಸೀನಲ್ಲಿ ನಾನು ಆ್ಯಕ್ಚುಲಿ ನಾನಾಗಿರಲಿಲ್ಲ. ಯಾಕೆಂದರೆ ಒಂದು ದೈವ ಭಕ್ತಿ ಆಗಿದ್ದೆ. ನಮಗೆ ಗೊತ್ತಿಲ್ಲದ ಥರ ನಮ್ಮ ಕೈ ತನ್ನಷ್ಟಕ್ಕೆ ಮೇಲೆ ಹೋಗಿ ಆ ಭಕ್ತಿ ಏನಿದೆ ಅದು ನಮ್ಮಲ್ಲಿ ಅದು ಹೇಳಲಿಕ್ಕೆ ಅಸಾಧ್ಯ ಅಂತ ಹೇಳ್ತೇನೆ. ಯಾಕಂದರೆ ಅಲ್ಲಿ ಭಕ್ತಿ ಹೇಗೆ ಬರ್ತಿದೆ, ನಮ್ಮಲ್ಲಿ ಕಣ್ಣಲ್ಲಿ ಕಣ್ಣೀರು ನಾವಾಗಿ ತರಿಸ್ಕೊಳ್ತಿದ್ದಿಲ್ಲ. ಆ ಗುಳಿಗ ಬರುವಾಗ ಆ ಈ ಕ್ಲೈಮ್ಯಾಕ್ಸ್ ಸೀನಲ್ಲಿ ಮೈ ರೋಮ ಎಲ್ಲ ನಡುಗ್ತಿತ್ತು. ಯಾಕಂದರೆ ಆ ದೈವದ ಆಕರ್ಷಣೆ ನಮಗೆ ಭಕ್ತಿ. ನಿದ್ರೆ ಟೈಮು ಎಷ್ಟು ಒಂದು 3-4 ಗಂಟೆ ಆಗಿರ್ಬೋದು. ಆ ಟೈಮು ನಿದ್ದೆ ಟೈಮ್ ಅಂತ ಹೇಳ್ಬೋದು. ಆದರೆ ಆ ದೈವ ಬಂದು ಏಳು ಬಡ್ದೆಬ್ಬಿಸಿದಾಗಿತ್ತು. ನೀನೊಬ್ಬ ಕಲಾವಿದೆ, ನೀನು ಆ್ಯಕ್ಟ್ ಮಾಡಬೇಕು, ನೀನು ನನ್ನ ಭಕ್ತೆ, ನೀನು ಕೈ ಮುಗಿ, ನೀ ಏಳು ನೋಡು. ಆ ಬಡ್ದೆಬ್ಬಿಸಿದ ಥರ ನಮಗೆ ಫೀಲ್ ಆಗ್ತಿತ್ತು. ನಿಜ ಹೇಳ್ತಾನೆ, ನಮ್ಗೆ ಗೊತ್ತಿಲ್ಲದಿದ್ದ ಥರ ಈ ಕೈ ಮುಗಿತಿತ್ತು. ನಿಜ ಹೇಳ್ತೇನೆ. ಅಷ್ಟು ನಿದ್ರೆ ಬಿಟ್ಟರು ಆ ನಿದ್ದೆ ಎಲ್ಲಿ ಓಡಿ ಹೋಯ್ತು ಅಂತ ನಮಗೆ ಗೊತ್ತಾಗಲಿಲ್ಲ. ಆ ಸೀನು ಬೆಳಿಗ್ಗೆ ಹೇಗೆ ಆಯ್ತಂತಲೇ ನಮ್ಗೆ ಗೊತ್ತಾಗಲಿಲ್ಲ. ಅದೆಲ್ಲ ದೈವದ ಆಶೀರ್ವಾದ. ಈಗ ಕಾಂತಾರ ಶೂಟಿಂಗ್ ಆಗಬೇಕಾದ್ರೆ ತಮಗೆ ಒಂದು ಪುಟ್ಟ ಮಗು ಇತ್ತು. ಆ ಮಗುವಿನ ಲಾಲನೆ ಪಾಲನೆ ಕೂಡ ಮಾಡಬೇಕು. ಈ ಸೈಡಲ್ಲಿ ಫ್ಯಾಮಿಲಿ ಜೊತೆ ನಟನೆಯನ್ನು ಕೂಡ ಒಂದು ಸಮದೂಗಿಸಿಕೊಳ್ಳೋದು ಎಷ್ಟು ಕಷ್ಟ ಇತ್ತು? ತುಂಬ ಕಷ್ಟ ಆಯಿತು. ಯಾಕಂದರೆ ಅದನ್ನು ಎಣಿಸುವಾಗ ತುಂಬ ಅಂದರೆ ಈಗ ಖುಷಿ ಕೊಡ್ತಾ ಇದೆ, ಆವಾಗ ಒಂದು ಸ್ವಲ್ಪ ಫೀಲ್ ಕೊಡ್ತಾ ಇರುತ್ತೆ. ಯಾಕಂದರೆ ಬೆಳಗಿನ ಜಾವ ಹೋಗಬೇಕು, ಬೆಳಗಿನ ಜಾವ ಅಡುಗೆ ಎಲ್ಲ ಮಾಡಿಟ್ಟು ಆ ಮಗುವನ್ನು ಬಿಟ್ಟು ಹೋಗುವಾಗ, ಒಂದು ತಾಯಿಗೆ ತನ್ನ ಮಗುವನ್ನು ಬಿಟ್ಟು ಹೋಗುವಾಗ ಎಷ್ಟು ಫೀಲ್ ಇರ್ತದಂತ ಅದು ಹೇಳಬೇಕಂತ ಇಲ್ಲ. ಪ್ರತಿಯೊಂದು ತಾಯಿಗೂ ಗೊತ್ತಿರುತ್ತೆ. ಯಾಕಂದರೆ ನನ್ನ ಮಗು ಬಿಟ್ಟು ಹೋದರೆ ಅಯ್ಯೋ ಅವಳು ಮನಸ್ಸಲ್ಲಿ ಏನಾಗ್ತದೆ ಅನ್ನೋ ಇದು. ಆದರೆ ನನ್ನ ಗಂಡನಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಅವರ ಸಹನೆ, ಅವ್ರು ಕೊಟ್ಟು ಪ್ರೋತ್ಸಾಹ ಅವರು ಖಂಡಿತ ಇವತ್ತಿನವರೆಗೂ ನನಗೆ ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ. ಇನ್ನೂ ಕೊಡಲಿ. ಅವರಂಥ ಗಂಡ ಪಡಲಿಕ್ಕೆ ನಾನೇ ಪುಣ್ಯವಂತೆ. ಖಂಡಿತ ನಿಜವಾಗ್ಲೂ. ನನ್ನ ಮಗಳು ಅಷ್ಟೇ ನನ್ನನ್ನು ಅರ್ಥ ಮಾಡಿಕೊಂಡು ಅಪ್ಪನ ಜೊತೆ ಇನ್ವಾಲ್ವ್ ಆಗಿ, ಅಮ್ಮ ನೀ ಶೂಟಿಂಗ್ ಹೋಗಮ್ಮ, ನೀವು ಹೋಗು, ಎಷ್ಟು ಗಂಟೆ ಬರ್ತಿ? ಬಟ್ ನನ್ನ ಮಗಳಿಗಿತ್ತು, ಅಮ್ಮ ಸರ್ಪ್ರೈಸ್ ಬರುವಾಗ ಏನಾದರೂ ತರಬೇಕು ನನಗೆ, ಅದೊಂದಿತ್ತು. ಬೆಳಗಿನ ಜಾವ ಎತ್ಕೊಂಡು ಹೋಗ್ತಿದ್ದೆ. ಹಾಗೆ ಶೂಟಿಂಗ್ ಮುಗಿದ ಮೇಲೆ ಪುನಃ ಬರ್ತಿದ್ದೆ. ಪುನಃ ಅಡಿಗೆ ಇದದೆ ಮನೆ ಕೆಲಸ ಗೊತ್ತಲ್ಲ, ಅದನ್ನೆಲ್ಲ ಮಾಡಿಕೊಂಡು ರಾತ್ರಿ ಮಲಗುವಾಗ 12 ಗಂಟೆ ಆಗ್ತಿತ್ತು. ಪುನಃ ಹೇಳ್ತಿದ್ದೆ, ಪುನಃ ಹೋಗ್ತಿದ್ದೆ. ಅದೇ ಕಾಯಂ ಹೋಗಿ ಬರೋದು, ಹೋಗಿ ಸುಸ್ತು ಆಗ್ತಿತ್ತು. ಅದರ ನಡುವೆ ಇನ್ನೊಂದು ನಾಟಕ ಕಾಂಪಿಟೇಷನ್ ಬಂತು. ಅದರ ನಡುವೆ ಶೂಟಿಂಗ್ ನಡುವೆ MGMಲ್ಲಿ ಪ್ರತಿ ವರ್ಷ ಆಗುವಂಥದ್ದು. ಅದರಲ್ಲಿ ಗಾವದಪುಂಚ ಅಂತ ಶೂಟಿಂಗ್ ಆಗ್ತಿತ್ತು. ಇದು ನಾಟಕ ಬಂತು. ಆವಾಗ ಹೇಳಿದರು, ನೀವು ಶೂಟಿಂಗಲ್ಲಿ ಇದ್ದೀರಲ್ಲ, ಇಲ್ಲ ಮಾಡ್ತೇನೆ ಅಂತ. 3 ದಿವಸ ಪ್ರಾಕ್ಟೀಸಿಗೆ ಹೋಗಿದ್ದೆ. ಮೇನ್ ರೋಲು. ಬಟ್ ಒಂದು ಕಾನ್ಫಿಡೆನ್ಸು ಅಂತ ಅಲ್ಲ, ದೇವ್ರ ಮೇಲೆ ನಂಬಿಕೆ.
ಇವತ್ತಿನವರೆಗೂ ನನ್ನ ಕೈ ಬಿಡಲಿಲ್ಲ, ಇನ್ನೂ ಬಿಡೋದಿಲ್ಲ ಅನ್ನೋ ನಂಬಿಕೆ. ಸ್ಕ್ರಿಪ್ಟ್ ಹಿಡ್ಕೊಂಡು ಅಲ್ಲಿಗೆ ಹೋಗ್ತಿದ್ದೆ, ಶೂಟಿಂಗಿಗೆ ಹೋಗ್ತಿದ್ದೆ, ಮಣ ಅಂತಿದ್ದೆ. ಹೀಗೆ ಆ್ಯಕ್ಟಿಂಗ್ ಶೂಟಿಂಗ್ ಫ್ರೀ ಇದ್ದ ಟೈಮಲ್ಲಿ ಅದನ್ನು ವರ್ಕ್ ಮಾಡ್ತಿದ್ದೆ, ಪುನಃ ಪ್ರಾಕ್ಟೀಸಿ ಬರ್ತಿದ್ದೆ, ಪುನಃ ಮನೆಗೆ ಬರ್ತಿದ್ದೆ, ಪುನಃ ಶೂಟಿಂಗ್ ಹೋಗ್ತಿದ್ದೆ. ಆ್ಯಕ್ಟಿಂಗ್ ಆಯಿತು, ಕಷ್ಟಪಟ್ಟಿದ್ದೇನೆ ತುಂಬ. ಅದ್ರ ಮೇಲೆ ಹೇಳ್ತಿದ್ರು ಅಂತ ಬೇರೆ ಡ್ರಾಮಾದವರು ಹೇಳ್ತಿದ್ರು, ನನ್ನ ಡ್ರಾಮಾದ ಆ್ಯಕ್ಟ್ ತುಂಬ ಒಳ್ಳೆ ಮಾಡ್ತಿದ್ರು. ಅದಕ್ಕೆ ಒಂದೇ ನನ್ನದೊಂದು ಮನಸ್ಸಲ್ಲಿ ಭಾವನೆ, ಒಳ್ಳೆ ಮಾಡಲಿ, ಅದು ಖುಷಿ. ಬೇರೆ ಕಲಾವಿದರು ಒಳ್ಳೆಯದಾದರೆ ಅದೇ ಖುಷಿ ನನಗೆ. ಬಟ್ ನನಗೊಂದು ನಂಬಿಕೆ ಅನ್ನೋದಿದೆ, ಮಾಡ್ತೇನೆ, ಕಷ್ಟಪಟ್ಟು ಮಾಡ್ತೇನೆ. ಆ ಕಷ್ಟಕ್ಕೆ ಖಂಡಿತ ಪ್ರತಿಫಲ ದೇವ್ರು ತೋರಿಸ್ತೇನೆ. ಅಂತ ಡ್ರಾಮಾ ಆಯಿತು, ಕಾಂಪಿಟೇಷನ್ ಆಯಿತು, ಎಕ್ಸ್ಪೆಕ್ಟೇಷನ್ ಯಾವುದರಲ್ಲಿ ಹಿಡ್ಕೊಳ್ಳೋದಿಲ್ಲ, ಆಯಿತು, ಫಸ್ಟ್ ಪ್ರೈಸ್ ಹೊಡೆದೆ. ಕಾಂತಾರ ಸಿನಿಮಾನು ಗೆದ್ದಿತ್ತು, ನಿಮ್ಮ ನಾಟಕನೂ ಕೂಡ ಗೆದ್ದಿದೆ. ಅದು ಜನರ ಪ್ರೀತಿ, ಈ ಕರಾವಳಿ ದೈವಗಳ ಆಶೀರ್ವಾದ ಪ್ರತಿಯೊಂದು ನನ್ನ ಮೇಲೆ ಇದೆ, ಇವತ್ತಿಗೂ ಇದೆ. ಅವರನ್ನು ನಂಬಿ ಒಂದು ಹೆಜ್ಜೆ ಹೋಗ್ತಾ ಇದ್ದೇನೆ. ಇನ್ನು ಮುಂದಕ್ಕೂ ಅವರ ಆಶೀರ್ವಾದ ಇದೆ ಅಂತ ನಂಬಿದ್ದೇನೆ. ಮತ್ತು ಇನ್ನೊಂದಂದರೆ ಅದೇ ಹೋಗಿ ಬರ್ತಾ ತುಂಬ ಕಷ್ಟ ಆಯಿತು. ಬಟ್ ನನ್ನ ಗಂಡ ಒಂದು ಮಾತು ಹೇಳಿದರು. ನನ್ನ ಗಂಡ ಪ್ರತಿಯೊಂದು ನಾನು ನೆಗೆಟಿವ್ ಥಿಂಕ್ ಮಾಡುವಾಗ ಅವರು ಪಾಸಿಟಿವ್ ಥಿಂಕ್ ನನಗೆ ತುಂಬಿಸ್ತಿದ್ರು. ಅವರ ಹೆಸರು ಕೂಡ ಹೇಳ್ಬೋದು ತಾವು? ಖಂಡಿತ. ಶಂಕರ್ ನಾರಾಯಣ್ ಪೆರಡೂರ್ ಅಂತ ಎಡಿಟರ್, ಸಿನಿಮಾದವರೇ, ಆಲ್ರೌಂಡರ್ ಅಂತ ಹೇಳ್ಬೋದು. ಅವರು ಅದು ನನ್ನ ಗಂಡನ ಹೊಗಳ್ಕೊಳ್ಳೋದಲ್ಲ, ಬಟ್ ಪ್ರತಿಯೊಂದು ಕೆಲಸ DOP ಇಂದ ಹಿಡಿದು ಯಾವುದು ಎಡಿಟರ್, ಪ್ರತಿಯೊಂದು ಕೆಲಸ ಅವ್ರು ಮಾಡ್ತಾರೆ. ಬಟ್ ಅವರು ಎಲ್ಲೂ ನನಗೆ ಮೀಡಿಯಾ ಬೇಡ, ಎಲ್ಲೂ ತೋರ್ಪಡಿಕೆ ಮಾಡ್ತಾ ಇಲ್ಲ, ಪ್ರಚಾರ ಪ್ರೇಮಿ ಅಲ್ಲ. ಅವರು ಹೇಳ್ತಾರೆ, ನಾನೇನಾದರೂ ಫೋಟೋ ಹಾಕಿದರೆ ಎಂತಮ್ಮ ನೀನು ಅದೆಲ್ಲ ಫೋಟೋ ಹಾಕೋದು, ಎಂಥ ಪ್ರಚಾರ, ಎಂಥ ಮೀಡಿಯಾ, ಹಾಗೆ ಹೇಳ್ತಾರೆ. ಬಟ್ ನಾನು ಅವರಿಗೆ ಜೋರು ಮಾಡೋದಿದೆ. ಈ ಜನ್ರೇಷನಲ್ಲಿ ನಾನು ಮೊದಲಿಂದ ಇಲ್ಲಿ ತನಕ ನಾನು ಒಂದು ಡ್ರಾಮಾ ಮಾಡಿದರೆ, ಒಂದು ಫಿಲ್ಮ್ ಮಾಡಿದರೆ ಫೋಟೋ ಹಾಕೋದು, ಹೀಗೆ ಅಂದರೆ ನನ್ನನ್ನು ನಾನು ಹೊಗಳ್ಕೊಳ್ಳೋದು, ಹೀಗೆ ಮಾಡಿದ್ದೆ ಹಾಗೆ ಮಾಡೋದು ಇಷ್ಟ ತನಕ ಮಾಡಿರಲಿಲ್ಲ. ಬಟ್ ಈ ವರ್ಷ ಎಲ್ಲರೂ ಬೈದು ಉಗ್ದು ನೋಡು ಚಂದ್ರಕಲಾ, ಹೀಗೆ ಇದ್ದರೆ ಹೀಗೇ ಇರ್ತೀಯ ಅಂತ ಹಾಗೆ ಹಾಕು, ಫೋಟೋಸ್ ಹಾಕು, ನಿನ್ನ ವಿಡಿಯೋ ಹಾಕು, ನೋಡ್ತಾರೆ. ಅದೇ ಹಾಗೆ ಹಾಕಿದೆ. ಇವರು ಅಡ್ಡಿಲ್ಲಮ್ಮ ಅಂತ ಹೇಳಿದರು, ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರನ್ನು ಎಷ್ಟು ಹೊಗಳಿದ್ರು ಸಾಲೋದಿಲ್ಲ. ಯಾಕಂದರೆ ಒಂದು ಹೆಣ್ಣಿಗೆ ನಾನು ಮದುವೆ ಆಗೋಕ್ಕಿಂತ ಮುಂಚೆ ಒಂದು ಫೀಲ್ ಇತ್ತು, ನಾನು ಈ ಫೀಲ್ಡಿಗೆ ಯಾರು ಸಪೋರ್ಟ್ ಮಾಡ್ತಾರೆ, ಮದುವೆ ಆದಮೇಲೆ ನಾನು ಫೀಲ್ಡ್ ಬಿಡ್ತೇನೇನೋ. ನಾನು ಕಲಾದೇವತೆಯನ್ನು ತುಂಬ ಆರಾಧನೆ ಮಾಡ್ತೇನೆ, ಅವರೇ ಜೀವ ನಂದು. ಹಾಗೆ ನನಗೆ ದೇವ್ರು ಕೊಟ್ಟ ವರ ಗಿಫ್ಟ್ ಅಂದರೆ ನನ್ನ ಗಂಡ, ನನ್ನ ಮಗಳು, ಮತ್ತು ಅವ್ರ ಸಪೋರ್ಟು ಖಂಡಿತ. ಮತ್ತು ತಾಯಿ ತಂದೆ ಆಶೀರ್ವಾದ ಸದಾ ಇದೆ ಅಂತ ಹೇಳ್ತೇನೆ. ತಂದೆ ಬಗ್ಗೆ ಸಣ್ಣದೊಂದು ಹೇಳ್ತೇನೆ, ಯಾಕಂದರೆ ಅವ್ರ ಬಗ್ಗೆ ಹೇಳ್ಕೊಳ್ತಿದ್ರೆ ನನ್ನ ಜನ್ಮ ಸಾರ್ಥಕ ಆಗೋದೂ ಇಲ್ಲ. ಯಾಕಂದರೆ ನಾವು 8 ಜನ ಮಕ್ಕಳು, ಅದರಲ್ಲಿ 4 ಹೆಣ್ಣು 4 ಗಂಡು. ಒಂದು ಅಣ್ಣ ಎಕ್ಸ್ಪೈರ್ಡ್ ಆಗೋದು, ಅಣ್ಣ ಆಕ್ಸಿಡೆಂಟಲ್ಲಿ ಇದಾಯಿದ್ರು, ಮತ್ತು 4 ಹೆಣ್ಣು 4 ಗಂಡು. ಬಟ್ 3 ಜನ ಹೆಣ್ಮಕ್ಳನ್ನು ಹೊರಗೆ ಬಿಟ್ಟವರಲ್ಲ ನನ್ನ ತಂದೆ. ಒಂದು ಎಲ್ಲಿಗಾದರೂ ಹೋಗಿ ಬೇಡ ಕೂತ್ಕೋ ಒಳಗೆ ಅಂತ. ಬಟ್ ನನಗೆ ಒಂದು ಡ್ಯಾನ್ಸಿಗೆ ಸೇರಿದ ಮೇಲೆ ಅವರ ಸಪೋರ್ಟ್ ಹೇಗಿತ್ತಂದರೆ, ನಾನು ರಂಗಭೂಮಿ ಡ್ರಾಮಾ ಆಗುವಾಗ 12-1 ಗಂಟೆ ಆಗ್ತಿತ್ತು ಬೆಳಿಗ್ಗೆ ಹೋದವಳು ಬರುವಾಗ. ಬಟ್ ನನಗೆ ಅಂದರೆ ಬೆಳಿಗ್ಗೆ ಒಂದು ಸರಿ ಫ್ರೆಶ್ ಆಗಿ ಹೋದರೆ ಸಾಯಂಕಾಲ ಎಷ್ಟು ಗಂಟೆ ಆದರೂ ಫ್ರೆಶ್ ಆಗಿ ಊಟ ಮಾಡೋದು ಒಂದು ನನ್ನ ತಂದೆ ಆದರೂ ಕಾಯ್ತಿದ್ರು. ಎಣಿಸುವಾಗ ಫೀಲ್ ಆಗ್ತದೆ, ಕಾಯ್ತಿದ್ರು. ಕಾದು ಬಿಸಿನೀರು ಮಾಡಿ ಕಾದು ನಾನು ಸ್ನಾನ ಮಾಡ್ಕೊಂಬರೋವರೆಗೆ ಕಾದು ಊಟ ಸಹ ಮಾಡ್ತಿರಲಿಲ್ಲ. ನನ್ನ ಜೊತೆ ಕೂತು ಊಟ ಮಾಡ್ತಿದ್ರು. ಒಂದು ದಿವಸ ಕೇಳಿದೆ, ಅಪ್ಪ ಯಾರನ್ನು ಬಿಟ್ಟಿರಲಿಲ್ಲ, ನನ್ನನ್ನು ಯಾಕೆ ಬಿಟ್ಟಿದ್ದೆ? ಅದಕ್ಕೆ ಇಲ್ಲಮ್ಮ, ನನಗೆ ನಿನ್ನ ತುಂಬ ಪ್ರೀತಿ, ತುಂಬ ಅಂದರೆ ತುಂಬ ಪ್ರೀತಿ. ನೀನು ಊಟ ಮಾಡ್ತಿದ್ದೆ, ನಾನು ಊಟ ಮಾಡ್ತೆ. ಅನ್ನ ಅಂದರೆ ಗೊತ್ತಲ್ಲ, ಮುಂಚಿನಗೆಲ್ಲ ಬಡಸ್ಗೆ ಅನ್ನ ಇಲ್ದಿದ್ರು ಅವ್ರ ಪಾಲಿದ್ದು ನನಗೆ ಇಡ್ತಿದ್ರು. ನಿಜ ಹೇಳ್ತೇನೆ, ನಿಜ ಅವ್ರ ಪಾಲಿದ್ದು ಇಡ್ತಿದ್ರು. ಕಡೆಗೆ
ರಂಗಭೂಮಿಯಲ್ಲಿ ಫಸ್ಟ್ ಡ್ರಾಮಾ, ರಂಗಭೂಮಿಗೆ ಸೇರಿಸಿದ ನೀನು ರಂಗಭೂಮಿಗೆ ಹೋಗಬೇಕು, ರಂಗಭೂಮಿಯಲ್ಲಿ ಒಂದು ಹೆಸರು ಮಾಡಬೇಕು, ನಿನ್ನ ನಾಟಕ ನಾನು ನೋಡಬೇಕು, ನೀ ಟಿ ವಿಯಲ್ಲಿ ಬರಬೇಕು, ಪೇಪರಲ್ಲಿ ಬರಬೇಕು, ನನ್ನ ಮಗಳು ಒಂದು ಹೆಸರು ಮಾಡಬೇಕಂತ ತುಂಬ ತುಂಬ ಆಸೆ ಇಟ್ಟಿದ್ರು. ಆ ಆಸೆ ಇವತ್ತಿಗೆ ನೆರವೇರಿಸಿದ್ದೇನೆ. ಆದರೆ ತಂದೆ ನನ್ನ ಆ ಖುಷಿ ಪಡೀಲಿಕ್ಕೆ, ಅವರನ್ನು ಅಪ್ಪಿ ಹಿಡಿದು ಆ ಖುಷಿಯನ್ನು ಇದು ಮಾಡಲಿಕ್ಕೆ ತಂದೆ ಇಲ್ಲ. ಪರವಾಗಿಲ್ಲ, ಮೇಲಿಂದ ಈಗ ನಿಮ್ಮ ಕಾಂತಾರದ ಸಕ್ಸಸ್, ಜನಗಳು ನಿಮಗೆ ಕೊಡ್ತಾ ಇರುವ ಪ್ರೀತಿಯನ್ನು ಅವರು ಮೇಲಿಂದ ನೋಡಿ ಆಶೀರ್ವಾದ ಮಾಡ್ತಾ ಇರ್ಬೋದು ಅಂತ. ಖಂಡಿತ ಖಂಡಿತ. ಯಾಕಂದರೆ ರಂಗಭೂಮಿ ಫಸ್ಟ್ ಡ್ರಾಮಾದಲ್ಲೇ ಹಾರ್ಟ್ ಅಟ್ಯಾಕ್ ಆದರು. ಹಾರ್ಟ್ ಅಟ್ಯಾಕ್ ಆಗಿ 3 ದಿವಸ ಇರೋದು ಡ್ರಾಮಕ್ಕೆ. ಬಟ್ ಅವ್ರದ್ದೊಂದು ಮಾತು ನೆನಪಿತ್ತು, ಯಾವತ್ತು ಇದು ಕಲೆಯನ್ನು ಇದು ಮಾಡಬೇಡ, 3 ದಿವಸ ಇರುವಾಗ ಡ್ರಾಮಾ ಮಾಡಿದೆ. ಅವರ ಆಶೀರ್ವಾದ, ದೇವ್ರದ ಆಶೀರ್ವಾದ, ಈಗ ಮಾಡಿದ ಕಾಂತಾರ, ಪಂಜುರ್ಲಿ, ಗುಳಿಗ ದೇವ್ರನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇದೆ ಅಂತ ನಂಬಿ ಖುಷಿ ಆಗ್ತಾಯಿದೆ. ಅದ್ರ ಬಗ್ಗೆ ಏನು ಹೇಳಬೇಕು ನನಗಂತೂ ಅರ್ಥ ಆಗ್ತಾಯಿಲ್ಲ. ಸೊ ಕೊನೆಯದಾಗಿ, ನೀವು ಇವತ್ತು ಬಂದು ಇಲ್ಲಿ ಸಂದರ್ಶನ ಕೊಡಲಿಕ್ಕೆ ಮುಖ್ಯ ಕಾರಣ ನಮ್ಮ ಕರ್ನಾಟಕದ ಜನತೆ. ಸಾಕಷ್ಟು ಜನಗಳ ಪ್ರೀತಿ, ಸಾಕಷ್ಟು ಜನಗಳ ಕಮೆಂಟ್. ದೀಪಕ್ ರೈ ಪಾಣಾಜಿ ಅವರ ಹೆಂಡತಿ ಪಾತ್ರ ಮಾಡಿದವರು, ಅವರಿಗೆ ಆ ಪಾತ್ರದ ಹೆಸರು ಕೂಡ ಗೊತ್ತಿಲ್ಲ, ಅವರನ್ನೊಂದು ಕರೆಸಿ ಅಂತ. ಯಾಕಂದರೆ ಜನಗಳು ಯಾವಾಗಲೂ ಕೇಳಿದಾಗ ತರಿಸುವುದು ಮೀಡಿಯಾದವರಾಗಿ ನಮ್ಮ ಒಂದು ಕರ್ತವ್ಯ. ಆ ಒಂದು ಸಕ್ಸಸ್ಸಿಗಾಗಿ, ಆಮೇಲೆ ಜನರಿಗೆ ಇಷ್ಟು ಪ್ರೀತಿ ಕೊಡ್ತಾ ಇರೋದಕ್ಕಾಗಿ ಕೊನೆಯದಾಗಿ ಕಾಂತಾರದ ಸಕ್ಸಸ್ನ ಯಾವ ಥರ ತೊಗೊಂಡಿದ್ದೀರಿ, ಒಟ್ಟಾರೆ ಕೊನೆಯದಾಗಿ ಏನು ಹೇಳ್ತೀರಿ ಒಬ್ಬ ಕಲಾವಿದೆಯಾಗಿ? ತುಳುನಾಡ್ದ ಮಾತ ಜನಕ್ಲಿಗೆ ಎನ್ನ ಸೊಲ್ಮೆಲ್ಲ ದಾಯಪಂಡ ಈ ಕರಾವಳಿದ ದೈವದೇವೇರ್ನ ಒಂಜಿ ಕಾರ್ಣಿಕ ಈ ಕಾಂತಾರೋಡು ತೋಜದೇರು ಬೊಕ್ಕದಾದ ಪಂಡ ಎಂಕ್ಲೇನ ದಕ್ಷಿಣ ಕನ್ನಡೋಡು ಇಂಚಿನ ಒಂಜಿ ಫಿಲ್ಮ್ ಇದ ಮುಟ್ಟ ಬೈಜಿ ಅಂದೇನುವೆ ನಮ್ಮಂದಿನಗಲು ನಂಬೊಂದುಲ್ಲೇರು ಪ್ರತಿಯೊಂಜಿ ಬ್ಯಾಂಗ್ಳೂರೋಡ್ಲ ಕಾಲ್ ಬರೋದುಂಡು. ಅದು ಏನು ಮೇಡಮ್ ಆ ಕಾಲ ಅಂದರೆ ಏನು, ಆ ದೈವ ನಮಗೂ ತೋರಿಸಿ ಮೇಡಮ್ ಅಂದು. ಖಂಡಿತ ನಮ್ಮ ದೈವದೇವರನ್ನ ತುಳುನಾಡ್ದ ಸೊಗಡು ಇಂಚಿತ್ತಿನ ದೈವರ್ನ ಕಾರ್ಣಿಕನು ತೋಜೋ ಒಂದುಲ್ಲೇರ ಕುಡುಂಜಿ ದಾದ ಪಂಡ ಎನ್ನ ಈ ತುಳುನಾಡು ಮಣ್ಣದ ಬಾಲೆನ ನಿಕ್ಲು ಗುರುತಿಸದಾರು, ಈ ತುಳುನಾಡು ಪೊಣ್ಣನ ಗುರುತಿಸದಾರು. ನಿಕ್ಲೇನ ಆಶೀರ್ವಾದ ಸದಾ ಎನ್ನೊಟ್ಟು ಉಪ್ಪಡು, ನಿಕ್ಲೇನ ಪ್ರೀತಿ ವಿಶ್ವಾಸ ಹೆಂಗೆ ನೋಟು ಉಪ್ಪಡು ಪಣ್ಣದ ಯಾನು ನಮ್ಮ ಬೊಕ್ಕ ಮಾತೆರೆಗ್ಲ ಏನನ್ನು ಮುಲ್ಪ ಕುಲ್ಲಾದು ಈತ ಪಾತೆರಿಯ ಪಂಡ ನಿಕ್ಲಡಾರ್ದು ನಿಕ್ಲೇನ ಪ್ರೀತಿ ಇಂಚನೆ ಉಪ್ಪುಣು ಪಣ್ಣದೆ ಯಾನು ಎನ್ನುವೆ. ಬಟ್ ಯಾನು ಕನ್ನಡೋಡು ಪಾತೆರಿಯ ಪಂಡದು ಬೇಜಾರು ಮಲ್ತೊಂಡು ಜಿದಾಯ ಪಂಡ ಯಾನು ಇಲ್ಲಾಡು ಪಾತೆರ್ನು ಕನ್ನಡ ಕರೆಕ್ಟ್ ಅದು ತುಳು ಬರ್ಪುಜಿ. ಬಟ್ ಇನಿಕ್ ಯಾನು ತುಳುಟು ಪಾತೆರೊಂದಿಲ್ಲ ನಿಕ್ಲೆದ ಪಾತೆರೊಂದಿಲ್ಲ ನಿಕ್ಲೆ ಆಶೀರ್ವಾದ ಸದಾ ಎನ್ನ ಮಿತ್ತು ಪಡ ಬೊಕ್ಕ ಇಡಿಗ ತಡ್ಪದು ಎನ್ನದ ಪಾತೆರೊಂದು ಪುರ ಇರೆಗ್ಲ ಸೊಲ್ಮೇಲೆ ಮಾತೆರೆಗ್ಲ ಸೊಲ್ಮೇಲೆ ಪನೊಂದಲ್ಲ ಬೊಕ್ಕ ಕಾರ್ಣಿಕ ಬೊಕ್ಕೊಂಜಿ ಕಾಂತಾರ ಫಿಲ್ಮ್ ಮಾತೆರ್ಲ ತುಲೆ ಕಾಂತಾರ ಟೀಮುಗು ಮಾತೆರ್ಲ ತೂದು ಆಶೀರ್ವಾದ ಮಲ್ಪಲೆ ಸಪೋರ್ಟ್ ಮಲ್ಪಲೆ ಕುಡಲಾತಿ ಇಂಚಿನ ನಮ್ಮ ಕಾರ್ಣಿಕದ ದೈವಲ್ನ ನಮ್ಮ ಈ ತುಳುನಾಡರು ಬರಡ ಪಂಡದು ಯಾನ್ ನಟ್ಟನೆ.